ಹರೇ ಕೃಷ್ಣ. ಗೀತಾ ಮಾತಾಜಿ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮಾತಾಜಿ. ಎಸ್ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ, ಎಲ್ಲರಿಗೂ ಹರೇ ಕೃಷ್ಣ. ನಾನು ಒಂದು ಭಜನನ್ನ ಮಾಡ್ತಾ ಇದ್ದೀನಿ. ಇದು ಗುರುಗಳ ಸಲುವಾಗಿರುವಂತಹ ಭಜನ್. ಸೊ ನಾವಿಲ್ಲಿ ಕೇಳ್ಕೊತಾ ಇದೀವಿ, ಗುರುವಿಗೆ ಅವರ ಕೃಪೆಯನ್ನ ನಮ್ಗೆ ತೋರಿಸಿ ಅಂತ ಹೇಳ್ಬಿಟ್ಟು. ಗುರುವಿನ ಕೃಪೆ ಸಿಗ್ಲಿಲ್ಲ ಅಂತಂದ್ರೆ ನಾವು ಖಂಡಿತ ಭಕ್ತಿ ಮಾರ್ಗದಲ್ಲಿ ಮುನ್ನಡೆಯಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾರೆ, ಕರುಣೆನ ತೋರ್ಲಿಲ್ಲ ಅಂತಂದ್ರೆ ನಮ್ಗೆ ಬೇರೆ ಯಾವುದೇ ಒಂದು ದಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಒಂದೇ ಒಂದು ಬಿಂದು ಮಾತ್ರದಷ್ಟು ಕೃಪೆಯನ್ನ ತೋರಿಸಿ ಅಂತ ಇಲ್ಲಿ ಭಕ್ತಿವಿನೋದ ಠಾಕೂರ್ ಅವರು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. गुरुदेव कृपा बिंदु दिया कोरो ये दासे तृणपे का अतिहीना सकला सहने बल दिया कोरो निज माने स्पृहहीना गुरुदेव कृपा बिंदु दिया कोरो ये दासे तृणपे का अतिहीना सकला सम्माना कोरीते शक्ति देहुनाता जत जता तबे तो गाइबो हरिनामा सूके अपराध हाय बेहता गुरुदेव कृपा बिंदु दिया कोरो दासे तृणपे का अतिहीना कबे नो कृपा लबिया ये जाना कृतार्था होई बेनाता शक्ति बुद्धिहीना अमियाति दीना कोरो मोरे आत्मा साथा गुरुदेव कृपा बिंदु दिया कोरो ये दासे तृणपे का अतिहीना जो क्या था विचारे किछु नहीं पाया तो मारा करुणा सारा करुणा ना होइले कांदिया कांदिया प्राण ना राखी वो आरा गुरुदेव कृपा बिंदु दिया कोरो ये दासे तृणपे का अतिहीना गुरुदेव कृपा बिंदु दिया कोरो ये दासे तृणपे का अतिहीना। हरे कृष्ण। श्री प्रभुपाद की जय। भक्तिविनोद ಠಾಕೂರ್ की जय। ಹರೇ ಕೃಷ್ಣ. ಇವತ್ತಿನ ತರಗತಿ ನಾನು ಶುರು ಮಾಡ್ತಾ ಇದೀನಿ. ಎಲ್ಲರಿಗೂ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೊಡ್ತಾ ಇದೀನಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ ಭಾನುವಾರದ ಭಕ್ತಿ ಸದಾಚಾರ ತರಗತಿಗೆ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಎಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ ಅವರಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮನಿಷ್ಠಾಸ್ ಪ್ರಭುಜಿಯವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಗುರು ಪ್ರಾರ್ಥನೆಯೊಂದಿಗೆ ನಾನು ಈ ದಿನದ ಕಾರ್ಯಕ್ರಮವನ್ನ ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರ್ ಉನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತಾಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ
प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। नमो विष्णुपदाय कृष्णपृष्ठाय भूतले श्रीमते भक्तिवेदान्त स्वामिन् इति नामिने। नमस्ते सरस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंदा श्री अद्वैता गदाधर श्रीवासादि गौर भक्त वृंदा। हरे कृष्णा कृष्ण कृष्णा हरे हरे, हरे रामा राम रामा हरे हरे। हरे कृष्णा कृष्ण कृष्णा हरे हरे, हरे रामा राम रामा हरे हरे। हरे कृष्णा कृष्ण कृष्णा हरे हरे, हरे रामा राम रामा हरे हरे। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयम् उदीरयेत्। नष्टप्रायेषु अभद्रेषु नित्यं भागवत सेवया भगवती उत्तमश्लोके भक्तिर्भवति नैष्टिकी। कृष्णाय वासुदेवाय देवकी नन्दनाय च नन्दगोपकुमाराय गोविन्दाय नमो नमः। नमः पंकजनाभाय नमः पंकजमालिने नमः पंकजनेत्राय नमस्ते पंकजांग्रहे। हरे कृष्ण माताजी प्रभुಜಿ ನಾವು ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ನಾವು ಯಾರ ಪ್ರಾರ್ಥನೆಗಳನ್ನ ನಾವು ತಿಳ್ಕೊತಾ ಇದ್ವಿ? ಋತು ಮಹಾರಾಜ. ಪೃಥು ಮಹಾರಾಜ ಯಾರು ಅಂತ ಹೇಳ್ಬಿಟ್ಟು ತಿಳ್ಕೊಂಡ್ರ? ಪ್ರೀವಿಯಸ್ ಬೇನ ಮಹಾರಾಜದ ಮಗ, ಮಂಥನದಿಂದ ಹೊರಗೆ ಬಂದ ಮಗ. ಹಾ ಓಕೆ, ಹರಿ ಬೋಲ್. ಮತ್ತೆ ಅವ್ರ ಬಗ್ಗೆ ಇನ್ನೇನು ನೀವು ತಿಳ್ಕೊಂಡ್ರಿ ಮಾತಾಜಿ ಪೃಥು ಮಹಾರಾಜರ ಬಗ್ಗೆ? ಬೇನ ಯಾರ ವಂಶದಲ್ಲಿ ಬರ್ತಾರೆ ಅವರು? ಧ್ರುವ ಮಹಾರಾಜರ ವಂಶಜರು. ಅವರ ಪೇರೆಂಟ್ಸ್ ಅಂಗ ಮತ್ತೆ ಸುನೀತಾ, ಬೇನ ಮಹಾರಾಜರದು. ಮತ್ತೆ ಅವರು ತುಂಬಾ ಇದಿರ್ತಾರೆ, ದುಷ್ಟ ದೌರ್ಜನ್ಯಕ್ಕೆ ಹೆಸರುವಾಸಿಯಾಗಿರ್ತಾರೆ. ಹಾಗಾಗಿ ಅವರನ್ನು ಸಾವಿಗೀಡಿಸ್ತಾರೆ. ಮತ್ತೆ ಋಷಿಗಳು ಇದನ್ನು ಯಾರಾದ ವಂಶಜರು ಬೇಕಂತ ಅವರ ಮತ್ತೆ ಶರೀರವನ್ನು ಮಂಥನ ಮಾಡ್ತಾರೆ. ಆ ಮಂಥನದಲ್ಲಿ ಮೊದಲನೇ ಇದು ಬರುವುದು ನಿಷಾದ. ಅವರ ಹೆಸರು ಬಾಹುಕ, ಯಾಕಂದ್ರೆ ಬಾಹುವಿಂದ ಹುಟ್ಟುವುದು ವೇನನ. ಅವರ ಹೆಸರು ನಿಷಾದ. ಮತ್ತೆ ಎರಡನೇದು ಪೃಥು ಮಹಾರಾಜು, ಅವರು ಭಾಗಶಃ ವಿಷ್ಣುವಿನ ಅವತಾರ. ಅವರು ಒಳ್ಳೆ ನೀತಿವಂತ ರಾಜ. ರಾಜ್ಯ ಇಲ್ದಲಿದ್ರೆ ಏನಾಗುತ್ತೆ ಒಂದು ರಾಜ್ಯಕ್ಕೆ ಮಾತಾಜಿ? ಯಾಕೆ ಅವರು ಇವಾಗ ಏನು ಮಂಥನವನ್ನ ಮಾಡ್ಬೇಕಾಯ್ತು? ಅವರ ತಂದೆಯ ಪೃಥು ಮಹಾರಾಜನ ತಂದೆ ಆ ವೇಣನ ಶರೀರದ ಮಂಥನವನ್ನ ಯಾಕೆ ಮಾಡ್ಬೇಕಾಯ್ತು? ಯಾಕಂದ್ರೆ ರಾಜ್ಯಕ್ಕೆ ಇವರು ಬೇಕಲ್ಲ, ಆಡಳಿತ ಮಾಡುವವರು ನೀತಿವಂತ ರಾಜರು. ಅವ ನೀತಿವಂತ ಇರುವುದಿಲ್ಲ. ಆಡಳಿತಗಾರ ಇರ್ಲಿಲ್ಲ ಅಂತಂದ್ರೆ ಅಲ್ಲಿ ಸುಖ ಶಾಂತಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಒಬ್ಬ ಏನು ಒಡೆಯ ಅನ್ನೋರು ಇರ್ಲೇಬೇಕಾಗತ್ತೆ ಒಂದು ರಾಜ್ಯಕ್ಕೆ ಅಲ್ವಾ? ಅದಕ್ಕೋಸ್ಕರನೇ ಅವರು ಯಾರು ಋಷಿ ಮುನಿಗಳೆಲ್ಲನೂ ಸಹ ಆ ವೇಣನ ಶರೀರದಿಂದ ಅವರು ಪೃಥು ಮಹಾರಾಜನನ್ನ ಅವರು ಏನು ಹುಟ್ಟೋ ತರ ಅವರು ಮಾಡ್ತಾರೆ ಅಲ್ವಾ? ಸೊ ಇವಾಗ ಪೃಥು ಮಹಾರಾಜ ಯಾಕೆ ಇಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನೆ, ಅದರ ಕುರಿತಾಗಿ ನೀವೇನ್ ತಿಳ್ಕೊಂಡ್ರಿ? ಯಾರಿಗೆ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನೆ, ಯಾವಾಗ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನೆ, ಯಾವ ಸಂದರ್ಭ ಅಂತ ಹೇಳ್ಬಿಟ್ಟು ಯಾರಾದ್ರೂ ಹೇಳ್ತೀರಾ? ಪೃಥು ಮಹಾರಾಜ ತುಂಬಾ ಒಳ್ಳೆ ರಾಜ ಅಲ್ವಾ? ಅವನು ಪ್ರಜೆಗಳ ಕ್ಷೇಮವೇ ಅವನ ಗುರಿಯಾಗಿರುತ್ತೆ. ಅವನು ಅವರ ರಾಜ್ಯದ ಅಭಿವೃದ್ಧಿಗೋಸ್ಕರ, ಪ್ರಜೆಗಳ ಕ್ಷೇಮಕ್ಕೋಸ್ಕರ ಅವರು ಏನನ್ನ ಮಾಡ್ಬೇಕು ಅಂತ ಅವರು ಆಲೋಚನೆಯನ್ನ ಮಾಡ್ತಾರೆ ಪೃಥು ಮಹಾರಾಜ. ಯಾವ ಯಜ್ಞವನ್ನ ಮಾಡ್ತಾರೆ ಅವರು? ಹರೇ ಕೃಷ್ಣ.
ಯಾವ ಯಜ್ಞವನ್ನ ಮಾಡ್ತಾರೆ ಅಥವಾ ಯಾಗವನ್ನ ಮಾಡ್ತಾರೆ ಅವರು? ಕೇಳಿಸ್ತಾ ಇಲ್ಲ ಮಾತಾಜಿ, ಶ್ರುತಿ ಮಾತಾಜಿ. ಅಶ್ವಮೇಧ ಯಾಗವನ್ನ ಮಾಡ್ಬೇಕು ಅಂತ ಅವರು ಯೋಚನೆ ಮಾಡ್ತಾರೆ ಅಲ್ವಾ? ಸೊ 100 ಅಶ್ವಮೇಧ ಯಾಗಗಳನ್ನ ಮಾಡ್ಬೇಕು ಅನ್ನೋದು ಒಂದು ಇಚ್ಛೆ ಆಗಿರುತ್ತೆ. ಆದ್ರೆ ಅವರು 99 ಅಶ್ವಮೇಧ ಯಾಗಗಳನ್ನ ಅಷ್ಟೇ ಮಾಡ್ಲಿಕ್ಕಾಗತ್ತೆ. 100ನೇ ಯಾಗವನ್ನ ಅವ್ರಿಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಇಂದ್ರನಿಗೆ ಅವ್ರ ಮೇಲೆ ಅಸೂಯೆ ಬರುತ್ತೆ. ಯಾಕಂದ್ರೆ ಯಾರೇ 100 ಅಶ್ವಮೇಧ ಯಾಗಗಳನ್ನ ಅವರು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ರೆ ಏನಾಗುತ್ತೆ, ಅವ್ರಿಗೆ ಇಂದ್ರ ಪದವಿ ಪ್ರಾಪ್ತಿ ಆಗತ್ತೆ. ಸೊ ಅದಕ್ಕೋಸ್ಕರ ಇಂದ್ರ ಅನೇಕ ರೀತಿಯಲ್ಲಿ ಆ ಯಜ್ಞವನ್ನ ಅವನು ಏನು ಮಾಡ್ದಲೇ ಇರೋ ತರ ಅವರು ಮಾಡ್ತಾರೆ ಅಲ್ವಾ? ವಿವಿಧ ವೇಷಗಳನ್ನ ಹಾಕೊಂಡು ಬಂದು ಅವರು ಆ ಕುದುರೆಯನ್ನ ಅವರು ಆ ಯಜ್ಞಕ್ಕೆ ಬೇಕಾಗಿರುವಂತದ್ದು ಆ ಅಶ್ವ ಏನಿದೆ ಅದನ್ನ ಅವರು ಕದೀತಾರೆ. ಸೊ ಅದರಿಂದ ಅವರು 100ನೇ ಯಜ್ಞವನ್ನ ಅವರು ಪೂರ್ತಿಗೊಳಿಸ್ಲಿಕ್ಕೆ ಆಗೋದಿಲ್ಲ. ಸೊ ಅವಾಗ ಋಷಿ ಮುನಿಗಳು ಏನ್ ಸಲಹೆಯನ್ನ ಕೊಡ್ತಾರೆ, ಋತು ಮಹಾರಾಜನಿಗೆ ಏನ್ ಹೇಳ್ತಾರೆ? ಸೊ ಈ ಯಜ್ಞವನ್ನ ಪೂರೈಸೋದೇ ಅಂದ್ರೆ ನಿನ್ನ ಗುರಿಯಾಗಿರ್ಕೂಡುದು. ಸೊ ಇವಾಗ ಇಂದ್ರ ಇಲ್ಲಿ ಹಲವಾರು ರೀತಿಯಲ್ಲಿ ನಿನಗೆ ತೊಂದರೆಯನ್ನ ಕೊಡ್ತಾ ಇದ್ದಾನೆ. ಅದಕ್ಕೋಸ್ಕರ ನೀನು ಅದ್ರ ಬದಲು ನೀನು ದೇವೋತ್ತಮ ಪರಮ ಪುರುಷನನ್ನ ಪ್ರಾರ್ಥನೆ ಮಾಡು. ಅವರನ್ನ ಸುಪ್ರೀತಿಗೊಳಿಸಿದ್ರೆ ಸೊ ನಿನ್ನ ಏನು ಏನಿದೆ ಆ ಗುರಿ ಏನಿದೆ ಅದು ಸಫಲವಾಗತ್ತೆ, ಪರಿಪೂರ್ಣವಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಅದಕ್ಕೋಸ್ಕರ ಪೃಥು ಮಹಾರಾಜ ಏನ್ ಮಾಡ್ತಾರೆ, ಅವರು ದೇವೋತ್ತಮ ಪರಮ ಪುರುಷನ ಕುರಿತಾಗಿ, ವಿಷ್ಣುವನ್ನ ಕುರಿತಾಗಿ ಅವರು ಪ್ರಾರ್ಥನೆಯನ್ನ ಮಾಡ್ತಾರೆ. ಆಗ ವಿಷ್ಣು ಅವರ ಪ್ರಾರ್ಥನೆಯನ್ನ ನೋಡಿ ಮೆಚ್ಕೊಂಡು ಅವರು ಇವಾಗ ದರ್ಶನವನ್ನ ಕೊಡ್ತಾ ಇದ್ದಾರೆ. ಸೊ ದರ್ಶನವನ್ನ ಕೊಟ್ಟಾಗ ಅವ್ರು ಯಾರನ್ನ ಕರ್ಕೊಂಡ್ ಬರ್ತಾರೆ, ಇಂದ್ರನನ್ನು ಸಹ ಜೊತೆಯಲ್ಲಿ ಕರ್ಕೊಂಡ್ ಬರ್ತಾರೆ. ಸೊ ಇಂದ್ರನಿಗೆ ನಾಚಿಕೆ ಆಗಿರುತ್ತೆ ಅಲ್ವಾ? ಅದಕ್ಕೋಸ್ಕರ ವಿಷ್ಣುವಿನ ಅವರ ಪರವಾಗಿ ಕೇಳ್ಕೊತಾರೆ ಅಲ್ವಾ, ಇಂದ್ರನನ್ನ ಕ್ಷಮಿಸು. ಅದು ಕ್ಷಮಿಸೋದು ತುಂಬಾ ಮುಖ್ಯವಾದ ಗುಣ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಸೊ ಇವಾಗ ಋತು ಮಹಾರಾಜನಿಗೆ ನಮಸ್ಕಾರ ಮಾಡ್ಲಿಕ್ಕೆ, ಕಾಲಿಗೆ ಬೀಳ್ಲಿಕ್ಕೆ ಇಂದ್ರ ಬರ್ತಾರೆ. ಆದ್ರೆ ಋತು ಮಹಾರಾಜ ಏನ್ ಮಾಡ್ತಾರೆ, ಅವ್ರನ್ನ ತಡೆದ್ಬಿಟ್ಟು ಅವ್ರನ್ನ ಆಲಿಂಗನ ಮಾಡ್ಕೋತಾರೆ. ನಾನು ನಿಮ್ಮನ್ನ ಕ್ಷಮಿಸಿದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಅದಾದ್ಮೇಲೆ ಆ ವಿಷ್ಣು ಅವರಿಗೆ ಸಲಹೆಯನ್ನ ಕೊಡ್ತಾರೆ ಅಲ್ವಾ, ಹೇಗೆಲ್ಲ ನೀನು ರಾಜ್ಯಭಾರವನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಾದ್ಮೇಲೆ ಇನ್ನೇನು ಹೊರಡ್ಬೇಕು ಅಂತ ಅವ್ರಿಗೆ ಅನ್ಸುತ್ತೆ. ಆದ್ರೆ ಋತು ಮಹಾರಾಜನಿಗೆ ಭಗವಂತನ ದರ್ಶನ ಆದ್ಮೇಲೆ ಅವರಲ್ಲಿ ಎಷ್ಟು ಬದಲಾವಣೆ ಆಗಿರುತ್ತೆ ಅಂತಂದ್ರೆ, ನಮ್ಗೆ ಗೊತ್ತಿರೋ ಹಾಗೇನೆ ಶುದ್ಧ ಭಕ್ತರು, ನಾವು ಚೈತನ್ಯ ಮಹಾಪ್ರಭುಗಳನ್ನ ನೋಡಿದೀವಿ ಅಲ್ವಾ, ಅವ್ರಿಗೆ ಯಾವಾಗ್ಲೇ ಆ ಜಗನ್ನಾಥನನ್ನ ನೋಡಿದಾಗ ಅವರು ಎಷ್ಟು ಅವರಲ್ಲಿ ಆ ಅಷ್ಟ ಸಾತ್ವಿಕ ವಿಕಾರ ಅಂತ ನಾವೇನ್ ಹೇಳ್ತೀವೋ ಅದೆಲ್ಲವೂ ಸಹ ಪ್ರದರ್ಶನಗೊಳ್ಳುತ್ತೆ ಅಲ್ವಾ. ಸೊ ಅದನ್ನ ನಾವು ಏನು ಆರ್ಟಿಫಿಷಿಯಲ್ ಆಗಿ ಅದನ್ನೆಲ್ಲ ನಾವು ಮಾಡ್ಕೋಕೂಡ್ದು ಅಂತ ನಮ್ಗೆ ಹೇಳ್ತಾರೆ ಅಲ್ವಾ. ಅದು ನಗೋದು, ಅಳೋದು ಏಕಕಾಲದಲ್ಲಿ ಇವೆಲ್ಲನೂ ಸಹ ಆಗುತ್ತೆ. ಇದೆಲ್ಲವೂ ಸಹ ಋತು ಮಹಾರಾಜನಲ್ಲಿ ಅದು ಬಹಿರಂಗವಾಗಿ ಮತ್ತೆ ಅಂತರಂಗವಾಗಿ ಅದು ಪ್ರದರ್ಶಿತವಾಗುತ್ತೆ. ಆಗ ಇನ್ನೇನ್ ಹೊರಡ್ಬೇಕು ಅಂತ ಹೇಳ್ಬಿಟ್ಟು ಮಹಾವಿಷ್ಣು ಇದ್ದಾಗ ಅವ್ರಿಗೆ ಹೊರಡ್ಲಿಕ್ಕೆ ಇಷ್ಟ ಆಗೋದಿಲ್ಲ. ಯಾಕಂದ್ರೆ ಋತು ಮಹಾರಾಜನ ಆ ಭಕ್ತಿಯನ್ನ ನೋಡಿ ಅವರು ಅಲ್ಲೇ ಒಂದು ಕ್ಷಣ ನಿಲ್ಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಅನ್ಸುತ್ತೆ. ಆಗ ಋತು ಮಹಾರಾಜನಿಗೆ ಮನಸ್ಸಲ್ಲೇ ಅವರು ಭಗವಂತನನ್ನ ಆಲಿಂಗನ ಮಾಡ್ಕೋತಾರೆ. ನಾವು ಧ್ರುವ ಮಹಾರಾಜನನ್ನ ನೋಡಿದ್ವಿ ಅಲ್ವಾ. ಧ್ರುವ ಮಹಾರಾಜನನ್ನು ಸಹ ವಿಷ್ಣುವಿನ ದರ್ಶನ ಆದ್ಮೇಲೆ ಅವ್ರಿಗೂ ಸಹ ಏನು ಅಂದ್ರೆ ಪಾದಗಳಿಗೆ ಮುತ್ತನ್ನಿಡ್ಬೇಕು ಅನ್ಸುತ್ತೆ, ಆಲಿಂಗನ ಮಾಡ್ಕೋಬೇಕು ಅಂತ ಅನ್ಸುತ್ತೆ. ಅದೇ ತರನೇ ಮನಸ್ಸಿನಿಂದ ಅವ್ರು ಅದನ್ನೆಲ್ಲ ಮಾಡ್ಕೋತಾರೆ ಅಲ್ವಾ. ಅದೇ ತರನಲ್ಲಿ ಋತು ಮಹಾರಾಜನನ್ನು ಸಹ ವಿಷ್ಣುವಿನ ದರ್ಶನ ಆದ್ಮೇಲೆ ಅವ್ರಿಗೆ ಮನಸ್ಸಿನಿಂದ ಅವರು ಆಲಿಂಗನ ಮಾಡ್ಕೋತಾ ಇದ್ದಾರೆ. ಸೊ ಅದಾದ್ಮೇಲೆ ಅವರು ಪ್ರಾರ್ಥನೆಯನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅಂದ್ರೆ ವಿಷ್ಣು ಎದುರಿಗೆ ಇದ್ದಾಗ ಅವ್ರು ಇವಾಗ ವಿಷ್ಣುವನ್ನ ಕುರಿತಾಗಿ ಪ್ರಾರ್ಥನೆಯನ್ನ ಮಾಡ್ತಾರೆ. ಹೇಗೆ ಧ್ರುವ ಮಹಾರಾಜನಿಗೆ ಭಗವಂತನ ದರ್ಶನ ಆದ್ಮೇಲೆ ಧ್ರುವ ಮಹಾರಾಜನು ಸಹ ಸ್ತುತಿಯನ್ನ ಮಾಡ್ತಾನೋ, ಅದೇ ತರನೇ ಋತು ಮಹಾರಾಜ ಇವಾಗ ಯಾವಾಗ ಭಗವಂತನ ದರ್ಶನ ಆಗುತ್ತೋ ಆಗ ಅವ್ರೂ ಸಹ ಸ್ತುತಿಯನ್ನ ಅವರು ಮಾಡ್ತಾರೆ. ಸೊ ಇವಾಗ ಇಲ್ಲಿ ಇನ್ನ ಋತು ಮಹಾರಾಜನ ಸ್ತುತಿ ಶುರುವಾಗಿಲ್ಲ. ಅದಕ್ಕಿಂತ ಮುಂಚೆ ಇಲ್ಲಿ 3 ಸ್ತುತಿಗಳನ್ನ ನಮ್ಗೆ ಇಲ್ಲಿ ಪ್ರೇಯರ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಇದು ಯಾವ್ದು ಅಂತ ಹೇಳ್ಬಿಟ್ಟು ನಾವು ನೋಡೋಣಂತೆ. ನಾನೊಮ್ಮೆ ಹೇಳ್ತೀನಿ, ನೀವು ನನ್ನ ಜೊತೆ ರಿಪೀಟ್ ಮಾಡಿ. ಪ್ರಸ್ಥಾನಾಭಿಮುಖೋ, ಹರೇ ಕೃಷ್ಣ. ಪ್ರಸ್ಥಾನಾಭಿಮುಖೋ ಅಪ್ಯೇ, ಪ್ರಸ್ಥಾನಾಭಿಮುಖೋ ಅಪ್ಯೇ, ಅನುಗ್ರಹ ವಿಲಂಬಿತಃ, ಪಶ್ಯನ್ ಪದ್ಮಫಲಾಶಾಕ್ಷೋ, ನ ಪ್ರೇತಸ್ತೆ ಸುಹೃತ್ಸತಾಂ, ಪ್ರಸ್ಥಾನಾಭಿಮುಖೋ ಅಪ್ಯೇ, ಮನುಗ್ರಹ ವಿಲಂಬಿತಃ, ಪಶ್ಯನ್ ಪದ್ಮಫಲಾಶಾಕ್ಷೋ, ನ ಪ್ರೇತಸ್ತೆ ಸುಹೃತ್ಸತಾಂ,
न प्रेतस्ते सुहृत्सताम् प्रस्थानाभिमुखो अप्येन् प्रस्थानाभिमुखोऽप्ये नमनुग्रह विलम्बितः नमनुग्रहविलम्बितः पश्यन् पद्मपलाशाक्षो पश्यन् पद्मपलाशाक्षो न प्रेतस्ते सुहृत्सताम् न प्रेतस्ते सुहृत्सताम्. ಹರೇ ಕೃಷ್ಣ. ಯಾರಾದ್ರೂ ಮಾತಾಜಿ ಒಬ್ರು ಓದಿ ಶ್ಲೋಕವನ್ನು. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಇಲ್ಲಿ ಕಂಟಿನ್ಯೂಸ್ ಆಗಿ ಓದಿ, ಇಲ್ಲ ಅಂತಂದ್ರೆ ಇಲ್ಲಿ ಅಪಿ ಏನಮ್ ಅಂತ ಡಿವೈಡ್ ಮಾಡ್ಕೊಂಡು ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ, ಓದಿ ಮಾತಾಜಿ, ಓದಿ. ಪ್ರಸ್ಥಾನಾಭಿಮುಖೋऽಪ್ಯೇ ನಮನಗೃಹ ವಿಲಂಬಿತಃ ಪಶ್ಯನ್ ಪದ್ಮಪಲಾಶಾಕ್ಷೋ ನ ಪ್ರೇತಸ್ತೆ ಸುಹೃತ್ಸತಾಮ್. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಗೀತಾ ಮಾತಾಜಿ ಓದಿ ಮಾತಾಜಿ. ಪ್ರಸ್ಥಾನಾಭಿಮುಖೋऽಪ್ಯೇ ನಮನಗ್ರಹ ವಿಲಂಬಿತಃ ಪಶ್ಯನ್ ಪದ್ಮಪಲಾಶಾಕ್ಷೋ ನ ಪ್ರೇತಸ್ಸೇ ಸುಹೃತ್ಸತಾಮ್. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಇದು ಪದಾರ್ಥ ಓದಿ ಮಾತಾಜಿ. ಪ್ರಸ್ಥಾನ ಹೊರಡಲು, ಅಭಿಮುಖ ಸಿದ್ಧನಾಗಿ, ಅಪಿ ಆದರೂ ಸಹ, ಏನಂ ಪೃಥುವಿಗೆ, ಅನುಗ್ರಹ ಕಾರಣ, ವಿಲಂಬಿತಃ ತಡಮಾಡಿದವನಾಗಿ, ಪಶ್ಯನ್ ನೋಡುತ್ತಾ, ಪದ್ಮಪಲಾಶ ಅಕ್ಷಃ ಕಮಲದಂತಹ ಕಣ್ಣುಗಳುಳ್ಳ ದೇವನು, ನ ಪ್ರತಸ್ತೆ ಹೋಗಲಿಲ್ಲ, ಸುಹೃತ್ ಹಿತೈಷಿಯು, ಸತಾಂ ಭಕ್ತರ. ಹರೇ ಕೃಷ್ಣ ಮಾತಾಜಿ. ಯಾರಾದ್ರೂ ಅನುವಾದವನ್ನು ಓದಿ ಇನ್ನೊಬ್ರು. ಹರೇ ಕೃಷ್ಣ ಮಾತಾಜಿ. ಪರಮ ಪ್ರಭುವು ಹೊರಡಲಿದ್ದನು, ಆದರೆ ಪೃಥು ಮಹಾರಾಜನ ನಡವಳಿಕೆಯಿಂದ ಅವನು ಎಷ್ಟು ಸುಪ್ರೀತನಾದನೆಂದರೆ ತತ್ಕ್ಷಣ ಹೊರಟು ಹೋಗಲಿಲ್ಲ. ತಾವರೆಯರಳುಗಳಂತಹ ಕಣ್ಣುಗಳಿಂದ ಪೃಥು ಮಹಾರಾಜನ ವರ್ತನೆಯನ್ನು ನೋಡಿ ಅವನು ಅಲ್ಲೇ ನಿಂತನು, ಏಕೆಂದರೆ ಅವನು ಯಾವಾಗಲೂ ತನ್ನ ಭಕ್ತರ ಬಗೆಗೆ ವಿಶೇಷವಾದ ಒಲವು ಹೊಂದಿರುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಭಾವಾರ್ಥವನ್ನ ಯಾರಾದ್ರೂ ಒಬ್ರು ಓದಿ. ಭಾವಾರ್ಥ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಭಾವಾರ್ಥ. ಇಲ್ಲಿ ಸುಹೃತ್ಸತಾಂ ಎಂಬ ಪದಗಳು ತುಂಬಾ ಮುಖ್ಯವಾಗಿವೆ. ದೇವೋತ್ತಮ ಪರಮ ಪುರುಷನು ಯಾವಾಗಲೂ ತನ್ನ ಭಕ್ತನ ಬಗೆಗೆ ವಿಶೇಷವಾದ ಒಲವು ಹೊಂದಿರುತ್ತಾನೆ. ಭಕ್ತರ ಯೋಗಕ್ಷೇಮವನ್ನು ಕುರಿತೇ ಸದಾ ಚಿಂತಿಸುತ್ತಾನೆ. ಇದು ಪಕ್ಷಪಾತ ವರ್ತನೆ ಏನಲ್ಲ. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಭಗವಂತನು ಎಲ್ಲರ ಬಗೆಗೂ ಸಮದೃಷ್ಟಿಯನ್ನು ಹೊಂದಿರುತ್ತಾನೆ. ಸಮೂಹಂ ಸರ್ವಭೂತೇಷು. ಆದರೂ ಯಾರು ವಿಶೇಷವಾಗಿ ತನ್ನ ಸೇವೆಯಲ್ಲಿ ತೊಡಗಿರುತ್ತಾರೆಯೋ ಅಂತವರಿಗೆ ಅವನು ಹೆಚ್ಚಾಗಿ ಒಲಿಯುತ್ತಾನೆ. ಇನ್ನೊಂದು ಕಡೆ ಭಕ್ತನು ಸದಾ ತನ್ನ ಹೃದಯದಲ್ಲಿ ನೆಲೆಸಿರುವುದಾಗಿಯೂ ತಾನು ಸದಾಕಾಲವೂ ಭಕ್ತನ ಹೃದಯದಲ್ಲಿ ನೆಲೆಸಿರುವುದಾಗಿಯೂ ಭಗವಂತನು ಹೇಳಿದ್ದಾನೆ. ದೇವೋತ್ತಮ ಪರಮ ಪುರುಷನು ತನ್ನ ಶುದ್ಧ ಭಕ್ತನಿಗೆ ತೋರಿಸುವ ವಿಶೇಷ ಅನುಗ್ರಹವು ಅಸಹಜವಲ್ಲ, ಅದು ಪಕ್ಷಪಾತವೂ ಅಲ್ಲ. ಉದಾಹರಣೆಗೆ, ಹಲವು ಮಕ್ಕಳಿರುವ ಒಬ್ಬ ತಂದೆಯು ಯಾವ ಮಗುವು ತನ್ನ ಬಗೆಗೆ ವಿಶೇಷವಾದ ಅಕ್ಕರೆಯನ್ನು ತೋರಿಸುತ್ತದೆಯೋ ಆ ಮಗುವಿನ ಬಗ್ಗೆ ತಾನು ವಿಶೇಷವಾದ ಪ್ರೀತಿಯನ್ನು ತೋರಿಸುತ್ತಾನೆ. ಭಗವದ್ಗೀತೆಯಲ್ಲಿ 10.10 ಇದನ್ನು ವಿವರಿಸಿದೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು. ಮತ್ತಿನ್ನೊಬ್ರು ಯಾರಾದ್ರೂ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದ್ಲಾ ಮಾತಾಜಿ? ಓದಿ ಪ್ರಭುಜಿ. ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿ ಯೋಗಂ ತಂ ಏನ ಮಾಂ ಉಪಯಾಂತಿತೆ. ಯಾರು ಪ್ರೇಮದಿಂದ ಭಗವತ್ ಸೇವೆಯಲ್ಲಿ ನಿರತರಾಗಿವರು ಅವರು ಪ್ರತಿಯೊಬ್ಬರ ಹೃದಯದಲ್ಲಿ ಪರಮಾತ್ಮನಾಗಿ ನೆಲೆಗೊಂಡಿರುವ ದೇವೋತ್ತಮ ಪರಮ ಪುರುಷರ ನೇರ ಸಂಪರ್ಕವನ್ನು ಹೊಂದಿರುತ್ತಾನೆ. ಭಗವಂತನು ಭಕ್ತನಿಂದ ದೂರದಲ್ಲಿಲ್ಲ, ಅವನು ಸದಾಕಾಲ ಪ್ರತಿಯೊಬ್ಬರ ಹೃದಯದಲ್ಲೂ ನೆಲೆಸಿದ್ದಾನೆ. ಭಕ್ತನು ಮಾತ್ರವೇ ಆ ದಿವ್ಯ ಸಾನ್ನಿಧ್ಯವನ್ನು ಅರಿತು ಅವನೊಂದಿಗೆ ನೇರವಾಗಿ ಸಂಪರ್ಕವನ್ನು ಹೊಂದಿರುವನು. ಬದುಕಿನ ಪ್ರತಿಯೊಂದು ಕ್ಷಣದಿಂದ
ಆದೇಶವನ್ನು ಪಡೆದುಕೊಳ್ಳುವುದು. ಆದ್ದರಿಂದ ಭಕ್ತನು ತಪ್ಪು ಮಾಡುವ ಸಾಧ್ಯತೆ ಇಲ್ಲ. ಹಾಗೆ ಭಗವಂತನು ತನ್ನ ಶುದ್ಧ ಭಕ್ತರಿಗೆ ಹರೇ ಕೃಷ್ಣ ಪ್ರಭುಜಿ, ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅನ್ಸುತ್ತೆ. ತನ್ನ ಶುದ್ಧ ಭಕ್ತರಿಗೆ ಅನುಚಿತ ಪಕ್ಷಪಾತ ತೋರಿಸುವುದು ಇಲ್ಲ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಶ್ಲೋಕ 20. ಪ್ರಸನ್ನಾಭಿಮುಖೋ ಅಪ್ಯೇನಮನುಗ್ರಹ ವಿಲಂಬಿತಃ ಪಶ್ಯನ್ ಪದ್ಮಫಲ ಸಾಕ್ಷೋ ನ ಪ್ರೇತಸ್ತೆ ಸುಹೃತ್ಸತಾಂ. ಇಲ್ಲಿ ಸುಹೃತ್ಸತಾಂ ಅನ್ನೋ ಒಂದು ಪದ ತುಂಬಾ ಮುಖ್ಯ ಅಂತ ಹೇಳ್ಬಿಟ್ಟು ಪ್ರಭುಪಾದರು ಭಾವಾರ್ಥದಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ ಶ್ಲೋಕದ ಅರ್ಥ ನಾವು ತಿಳ್ಕೊಳ್ಳೋಣಂತೆ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಪರಮಪ್ರಭು ಇನ್ನೇನು ಹೊರಡಲಿದ್ದನು. ದೇವೋತ್ತಮ ಪರಮಪುರುಷ ಅಂದ್ರೆ ಪೃಥು ಮಹಾರಾಜನಿಗೆ ದರ್ಶನ ಕೊಟ್ಮೇಲೆ ಇನ್ನೇನು ಹೊರಡಬೇಕು ಅಂತ ಅನ್ಕೋತಾ ಇದ್ದಾನೆ. ಆದ್ರೆ ಇಲ್ಲಿ ಪೃಥು ಮಹಾರಾಜ ಅವ್ರಿಗೆ ಆ ಎಲ್ಲ ಅಷ್ಟಸಾತ್ವಿಕ ವಿಕಾರವೂ ಸಹ ಅವರ ದೇಹದಲ್ಲಿ ಪ್ರದರ್ಶಿತವಾಗುತ್ತೆ. ಸೊ ಅವರ ನಡವಳಿಕೆಯಿಂದ ಭಗವಂತ ಎಷ್ಟು ಸುಪ್ರೀತನಾದನೆಂದರೆ ತತ್ಕ್ಷಣ ಹೊರಟು ಹೋಗ್ಲಿಲ್ಲ, ಅವರು ಹೊರಡ್ಲಿಲ್ಲ. ಅವರು ಗರುಡನ ಮೇಲೆ ಬಂದಿರ್ತಾರೆ, ಆದ್ರೆ ಅವರು ಹೊರಟು ಹೋಗ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ತಾವರೆ ಎರಳುಗಳಂತಹ ಕಣ್ಣುಗಳಿಂದ ಪೃಥು ಮಹಾರಾಜನ ವರ್ತನೆಯನ್ನ ನೋಡಿ ಅವನು ಅಲ್ಲೇ ನಿಂತನು. ನೋಡಿ, ಭಗವಂತನ ಕಣ್ಣುಗಳನ್ನ ಇಲ್ಲಿ ವರ್ಣನೆಯನ್ನ ಮಾಡ್ತಾ ಇದ್ದಾರೆ ಶುಕದೇವ ಗೋಸ್ವಾಮಿಯವರು. ಅವ್ರು ಹೇಳ್ತಾ ಇದ್ದಾರೆ ಭಗವಂತನ ಕಣ್ಣುಗಳನ್ನ ತಾವರೆ ಹೂವಿಗೆ ಹೋಲಿಸ್ತಾರೆ ಅಲ್ವಾ, ಕಮಲದ ಹೂವಿಗೆ ಹೋಲಿಸ್ತಾರೆ. ಅಂತಹ ಕಣ್ಣುಗಳಿಂದ ಅವರು ಪೃಥು ಮಹಾರಾಜನ ವರ್ತನೆಯನ್ನ ನೋಡ್ಬಿಟ್ಟು ಅವ್ರು ಅಲ್ಲೇ ನಿಂತ್ಕೋತಾರೆ. ಯಾಕೆ ಅಂತಂದ್ರೆ ಭಗವಂತ ಯಾವಾಗ್ಲೂ ತನ್ನ ಭಕ್ತರ ಬಗ್ಗೆ ವಿಶೇಷವಾದ ಒಲವು ಹೊಂದಿರುತ್ತಾನೆ. ಓಕೆ, ನಿಮ್ಗೆ ಈ ಪದವನ್ನ ಅಂದ್ರೆ ಈ ಸೆಂಟೆನ್ಸ್ ಅನ್ನ ಕೇಳಿದ್ರೆ ನಿಮ್ಗೆ ಯಾರಾದ್ರೂ ಇನ್ನ ಬೇರೆ ಎಕ್ಸಾಂಪಲ್ಸ್ ಜ್ಞಾಪಕ ಬರುತ್ತಾ ನಿಮ್ಗೆ? ಭಗವಂತ ತನ್ನ ಭಕ್ತರ ಬಗೆಗೆ ವಿಶೇಷವಾದ ಒಲವನ್ನ ತೋರಿಸ್ತಾರೆ ಅಲ್ವಾ. ಸೊ ಯಾರಿಗಾದ್ರೂ ಎಕ್ಸಾಂಪಲ್ಸ್ ಜ್ಞಾಪಕ ಬರ್ತಾ ಇದೆಯಾ? ನಾವ್ ಇಲ್ಲಿ ತನಕ ಎಷ್ಟೊಂದು ಭಕ್ತರ ಬಗ್ಗೆ ನಾವು ತಿಳ್ಕೊಂಡಿದೀವಿ. ಸೊ ಈ ಸೆಂಟೆನ್ಸ್ ಹೇಳಿ ಮಾತಾಜಿ. ಪ್ರಹ್ಲಾದ ಮಹಾರಾಜ. ಪ್ರಹ್ಲಾದನ ಬಗ್ಗೆ ಅಂದ್ರೆ ಹೇಗೆ ನಿಮ್ಗೆ ವಿಶೇಷ ಒಲವು ತೋರಿಸಿದಾನೆ ಅಂತ ಹೇಳ್ಬಿಟ್ಟು ನಿಮ್ಗೆ ಅನ್ಸುತ್ತೆ? ಅಷ್ಟು ಚಿಕ್ಕ ಮಗು ಆದ್ರೇನು ಅವನ್ ಭಕ್ತಿಗೆ ಒಲಿದು ತನ್ನ ತಂದೆಯನ್ನೇ ಮಾಡ್ತಾರೆ. ಮತ್ತೆ ತಂದೆಗೆ ಅಷ್ಟು ಜನ ಅವರು ಇವ್ರಿಗೆಲ್ಲಾನು ಮೋಕ್ಷ ಕರ್ಣಿಸ್ತಾರೆ ಮಾತಾಜಿ. ಧನ್ಯವಾದಗಳು. ಭಗವಂತನ ಬಗೆಗೆ ಎಷ್ಟು ವಿಶೇಷ ಒಲವು ಅಂದ್ರೆ ನೋಡಿ, ಅಲ್ಲಿ ಪ್ರಹ್ಲಾದ ಮಹಾರಾಜನಿಗೆ ಅವ್ರ ತಂದೆ ಕೇಳ್ತಾರೆ ಅಲ್ವಾ, ನಿನ್ನ ಆ ಹರಿ ಈ ಕಂಬದಲ್ಲಿ ಇದಾನ ಅಂತಂದ್ರೆ ಹೌದು ಅಂತ ಹೇಳಿದಿಕ್ಕೆ ಅಂದ್ರೆ ನರಸಿಂಹ ಏನ್ ಮಾಡ್ತಾರೆ, ಆ ಕಂಬದಿಂದ ಹೊರಗಡೆ ಬರ್ತಾರೆ ಅಲ್ವಾ. ಸೊ ಎಂತ ವಿಶೇಷ ಒಲವನ್ನ ತೋರಿಸ್ತಾ ಇದ್ದಾರೆ. ಹೌದು ಮಾತ್ರ. ಧನ್ಯವಾದಗಳು. ಮತ್ತೆ ಯಾರಾದ್ರೂ ಹೇಳ್ತೀರಾ ಒಂದೆರಡು ಎಕ್ಸಾಂಪಲ್ಸ್ ಅನ್ನ? ಹರೇ ಕೃಷ್ಣ. ಅಲ್ವಾ, ದ್ರೌಪದಿ ವಸ್ತ್ರಾಪಹರಣ ಮಾತಾಜಿ. ವಸ್ತ್ರಾಪಹರಣ. ಅದಕ್ಕಿಂತ ಮುಂಚೆ ಅಂದ್ರೆ ನಾವಿದು ಪ್ರಹ್ಲಾದನ ತಿಳ್ಕೊಬೇಕಂದ್ರೆ ಅವ್ರ ತಂದೆ ಹಲವು ವಿಧದಲ್ಲಿ ಅವನನ್ನ ಸಾಯಿಸ್ಬೇಕು ಅಂತ ನೋಡ್ತಾರೆ. ಆದ್ರೆ ಪ್ರತಿ ಸಮಯದಲ್ಲೂ ಸಹ ಪ್ರತಿಯೊಂದು ಬಾರಿನೂ ಸಹ ಅವನು ಹರಿಯಿಂದ ಕಾಪಾಡಲ್ಪಡ್ತಾನೆ ಅಲ್ವಾ, ಕಾಪಾಡಲ್ಪಡ್ತಾನೆ. ಹೇಳಿ ಮಾತಾಜಿ, ದ್ರೌಪದಿ ಬಗ್ಗೆ ಹೇಳ್ತಾ ಇದ್ರಿ ಅಲ್ಲ, ಹೇಳಿ. ಅದೇ ದ್ರೌಪದಿ ವಸ್ತ್ರಾಪಹರಣ ಸಮಯದಲ್ಲಿ ಅವರೇ ಬಂದು ಇದು ಮಾಡ್ತಾರೆ, ಅವಳನ್ನು ಕಾಪಾಡ್ತಾರೆ. ಸೊ ಅದು ಯಾರಿಗೂ ಅದು ಸಾಧ್ಯ ಇಲ್ಲ ಅಲ್ವಾ. ಸೊ ಅದು ಕೃಷ್ಣನಿಂದ ಮಾತ್ರನೇ ಅದು ಸಾಧ್ಯ. ಅವ್ರು ಯಾರಿಗೂ ಕಣ್ಣಿಗೆ ಕಾಣಿಸೋದಿಲ್ಲ. ಆದ್ರೆ ಅವ್ರು ಸೀರೆಯನ್ನ ಸೆಳಿಬೇಕಾದ್ರೆ ದುಶ್ಯಾಸನ ಸೆಳಿತಾ ಇದ್ರು ಸಹ ಅದು ಬರ್ತಾನೆ ಇರುತ್ತೆ ಸೀರೆ ಅಲ್ವಾ. ಅವನು ಎಷ್ಟು ಬರುತ್ತೆ ಅಂತಂದ್ರೆ ಅವನೇ ಸುಸ್ತ ಹೋಗ್ಬಿಡ್ತಾನೆ. ಸೊ ಇದು ಭಕ್ತರ ಬಗ್ಗೆ ವಿಶೇಷವಾದ ಅಷ್ಟು ಒಲವನ್ನ ಅವರು ಹೊಂದಿರ್ತಾರೆ. ಮತ್ತೆ ಯಾರಾದ್ರೂ ಹೇಳ್ತೀರಾ? ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅದೇ ರೀತಿ ಮಾತಾಜಿ ದುರ್ವಾಸ ಇವರ ಕೋಪದಿಂದನೂ ಕಾಪಾಡ್ತಾನೆ ಮಾತಾಜಿ. ನೆನೆಸಿದ ಕೂಡಲೇ ಅಲ್ಲೇ ಬರ್ತಾನೆ ಮಾತಾಜಿ. ಅಂಬರೀಷ್ ಮಹಾರಾಜ. ಅಂಬರೀಷ ಮಹಾರಾಜ ಮೇಲೆ ವಿಶೇಷ ಒಲವು ಹೇಗೆ ಅಂತಂದ್ರೆ ಅಂಬರೀಷ ಮಹಾರಾಜನ ಭಕ್ತಿನ ನೋಡಿ ಅಂಬರೀಷ ಮಹಾರಾಜನ ರಕ್ಷಣೆಗೋಸ್ಕರ ಅವರು ತನ್ನ ಸುದರ್ಶನ ಚಕ್ರವನ್ನೇ ನೇಮಿಸಿರ್ತಾರೆ. ನೀನು ನನ್ನ ಭಕ್ತನನ್ನ ಕಾಪಾಡು ಅಂತ ಹೇಳ್ಬಿಟ್ಟು ಅಲ್ವಾ. ಓಕೆ, ಮತ್ತೆ ಯಾರಾದ್ರೂ ಹೇಳ್ತೀರಾ ಇನ್ನೊಂದು ಎಕ್ಸಾಂಪಲ್ ಯಾವ್ದಾದ್ರು? ಗಜೇಂದ್ರ ಮೋಕ್ಷ ಮಾತಾಜಿ. ಹೇಳಿ ಮಾತಾಜಿ. ಎಲ್ಲ ಅಷ್ಟೇ ಗೊತ್ತು ಹೇಳಿ, ಒಂದೆರಡು ಲೈನ್ ಹೇಳಿ ಅಷ್ಟೇನೆ. ಜಸ್ಟ್ ನಾಪಿಸ್ಕೊಳ್ಳೋಣಂತೆ ಅಲ್ವಾ. ಗಜೇಂದ್ರ ಇದು ಪರಮಾತ್ಮನನ್ನು ಎಷ್ಟೊಂದು ಸ್ತುತಿ ಮಾಡ್ತಾನಲ್ಲ, ಆ ಸ್ತುತಿಗೆ ಓಡೋಡಿ ಬಂದು ಗಜೇಂದ್ರನ್ಗೆ ಮೋಕ್ಷ ಕೊಡ್ತಾನೆ. ಅವರ ಕಷ್ಟ ನೋಡದೆ ಗಜೇಂದ್ರ ಮೋಕ್ಷ ಅಲ್ವಾ. ಭಗವಂತನಿಗೆ ನೋಡಿ, ಇದು ಪ್ರಾಣಿ, ಇದು ಪಶು ಪಕ್ಷಿ ಅಂತ ಇಲ್ಲ ಅಲ್ವಾ. ಸೊ ಸಮಂ ಸರ್ವೇಶು ಭೂತೇಶು. ನೆಕ್ಸ್ಟ್ ನಮ್ಗೆ ಭಾವಾರ್ಥದಲ್ಲಿ ಪ್ರಭುಪಾದರು ಅದನ್ನೇ ಹೇಳ್ತಾ ಇದ್ದಾರೆ, ಸಮಂ ಸರ್ವೇಶು ಭೂತೇಶು. ಎಲ್ಲರನ್ನೂ ಅವರು ಒಂದೇ ತರ ನೋಡ್ತಾರೆ. ಇವಾಗ ನಮ್ಗೆ ಇಲ್ಲಿ ನೋಡಿದ್ರೆ ಏನ್ ಅನ್ಸುತ್ತೆ, ಭಕ್ತರ ಬಗ್ಗೆ ವಿಶೇಷವಾದ ಒಲವಿದೆಯಲ್ಲ ಅಂತ ನಮ್ಗೆ ಅನ್ಸುತ್ತೆ ಅಲ್ವಾ. ಆದ್ರೆ ನಾವು ಭಗವಂತನ ನಾವ್ ಏನ್ ಹೇಳ್ತೀವಿ,
ಅವನು ಎಲ್ಲರನ್ನೂ ಸಹ ಒಂದೇ ತರ ನೋಡ್ಕೋತಾರೆ ಅಂತ ಹೇಳ್ತೀವಿ. ಮತ್ತೆ ಎಲ್ಲಿ ಹೇಗೆ ಸರಿ ಹೋಗುತ್ತೆ ಇವಾಗ? ಇವೆರಡನ್ನೂ ಸಹ ವಿರುದ್ಧವಾಗಿದೆ ಅಲ್ವಾ? ಭಕ್ತರ ಬಗ್ಗೆ ವಿಶೇಷವಾದ ಒಲವು ಹೊಂದಿರ್ತಾನೆ ಅಂತಾನು ಹೇಳ್ತಾರೆ. ಅದೇ ತರ ಭಗವದ್ಗೀತೆಯಲ್ಲಿ ಏನ್ ಹೇಳ್ತಾರೆ? ಸಮೂಹಂ ಸರ್ವಭೂತೇಶು ಅಂತ ಹೇಳ್ತಾರೆ. ಭಗವಂತ ಎಲ್ಲರ ಬಗೆಗೂ ಸಮದೃಷ್ಟಿನ ಹೊಂದಿರುತ್ತಾನೆ ಅಂತ ಹೇಳ್ಬಿಟ್ಟು. ಮತ್ತೆ ಇವಾಗ ಹೇಗೆ ಸರಿ ಹೋಗುತ್ತೆ ಈಗ ಇದು ವಿರುದ್ಧವಾಗಿದೆ ಅಂತ ಅನ್ಸುತ್ತೆ ನಮ್ಗೆ ಈ 2 ವಾಕ್ಯಗಳನ್ನ ನೋಡಿದ್ರೆ ಅಲ್ವಾ? ಇದನ್ನ ನಾವು ಹೇಗೆ ನಾವು ಸಬ್ಸ್ಟಾನ್ಶಿಯೇಟ್ ಮಾಡ್ಕೋಬಹುದು? ಧರ್ಮದಲ್ಲಿದ್ದವರಿಗೆ ಇದು, ಅಧರ್ಮದವರಿಗೆ ಶಿಕ್ಷೆ ಕೊಡ್ತಾರೆ ಅವರು. ಓಕೆ, ಮತ್ತೆ ಮಾತಾಜಿ, ಭಕ್ತಿ ಮಾರ್ಗದಲ್ಲಿದ್ದವ್ರಿಗೆ ವಿಶೇಷವಾದ ಒಲವು ಸಹಜವಾಗಿ ತೋರಿಸ್ತಾರೆ ಮಾತಾಜಿ. ಓಕೆ, ಸೊ ಅವ್ರಿಗೆಲ್ಲರನ್ನೂ ಸಹ ಅವರು ಒಂದೇ ತರ ಕಾಣ್ತಾರೆ. ಆದ್ರೆ ಯಾರು ತನ್ನ ಭಕ್ತರಾಗಿರ್ತಾರೋ ಅವ್ರಿಗೆ ವಿಶೇಷವಾದ ಒಂದು ಒಲವನ್ನ ಅವರು ಇಟ್ಕೊಂಡಿರ್ತಾರೆ ಅಲ್ವಾ? ಅದಕ್ಕೆ ನಾವ್ ಏನ್ ಎಕ್ಸಾಂಪಲ್ಸ್ ಅನ್ನ ತಿಳ್ಕೊಂಡ್ವಿ ನಾವು ಭಗವದ್ಗೀತೆಯಲ್ಲಿ? ಇದು 9ನೇ ಅಧ್ಯಾಯದಲ್ಲಿ ಬರುತ್ತೆ ಅಲ್ವಾ? ಸಮೂಹಂ ಸರ್ವಭೂತೇಷು ನಮೇ ದ್ವೇಷೋಸ್ತಿ ನಾ ಪ್ರಿಯಃ ಅಲ್ವಾ? ಏ ಭಜಂತಿ ಮಾಂ ಭಕ್ತ್ಯಾ ಮಯಿ ತೇಷು ಚಾಪ್ಯಹಂ ಅಂತ ಹೇಳ್ತಾರೆ ಅಲ್ವಾ? ಸೊ ನಾನು ಯಾರ ವಿಷಯದಲ್ಲೂ ನನಗೆ ಅಸೂಯೆ ಇಲ್ಲ, ನಾನು ಯಾರ ಪರವಾಗಿಯೂ ಪಕ್ಷಪಾತ ಮಾಡೋದಿಲ್ಲ, ನಾನು ಎಲ್ಲರ ವಿಷಯದಲ್ಲಿನೂ ಸಮನಾಗಿ ಇರುತ್ತೇನೆ. ಆದರೆ ಯಾವಾತನು ನನ್ನ ಭಕ್ತಿ ಸೇವೆಯನ್ನ ಮಾಡುವನೋ ಆತನು ನನ್ನ ಸ್ನೇಹಿತನು, ನನ್ನಲ್ಲಿದ್ದಾನೆ ಮತ್ತು ನಾನು ಅವನಿಗೆ ಸ್ನೇಹಿತ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ? ಸೊ ಇಲ್ಲಿ ಅಂದ್ರೆ ನಾವ್ ಯಾವ ತರ ನಾವು ಇಲ್ಲಿ ಅರ್ಥ ಮಾಡ್ಕೊಂಡ್ವಿ ಇದನ್ನ? ಹರೇ ಕೃಷ್ಣ. ಸೊ ಇಲ್ಲಿ ಯಾವಾಗ್ಲೂ ಒಂದ್ ಕಥೆಯಿಂದ ನಾವು ಅರ್ಥ ಮಾಡ್ಕೋತೀವಿ ಅಲ್ವಾ? ಅಕ್ಬರ್ ಬೀರ್ಬಲ್ ಅಂತಾನು ನಾವು ಹೇಳ್ಬೋದು, ಇಲ್ಲ ಅಂತಂದ್ರೆ ಒಬ್ಬ ರಾಜ ಮತ್ತೆ ಮಂತ್ರಿಯ ಒಂದು ಕಥೆಯಿಂದ ನಾವು ಅರ್ಥ ಮಾಡ್ಕೋತೀವಿ ಅಲ್ವಾ? ಯಾರಿಗಾದ್ರೂ ಆ ಕಥೆ ಜ್ಞಾಪಕ ಇದೆಯಾ? ಕೇಳಿದೀರಾ? ಲೆವೆಲ್ 1 ಅಲ್ಲಿ ಇದನ್ನ ಅರ್ಥ ಮಾಡಿಸೋದು ನಾವು ಆ ಒಂದು ದೃಷ್ಟಾಂತದ ಮೂಲಕ ನಾವು ಅರ್ಥ ಮಾಡಿಸ್ತೀವಿ. ಯಾಕಂದ್ರೆ ಕಥೆಯಿಂದ ನಾವು ಈಸಿಯಾಗಿ ಅರ್ಥ ಮಾಡ್ಕೋಬಹುದಲ್ವಾ? ಇದೇನಿದು ಎಲ್ಲ ವಿರುದ್ಧಾರ್ಥಕವಾದ ಅರ್ಥ ಇದೆಯಲ್ಲ ಅಂತ ನಮ್ಗೆ ಅನ್ಸುತ್ತೆ. ವಿಶೇಷವಾದ ಒಲವು ಅಂತ ಹೇಳ್ತಾ ಇದಾರೆ ಭಕ್ತರ ಬಗ್ಗೆ, ಇಲ್ಲಿ ಪಾರ್ಶಿಯಾಲಿಟಿ ಆಯ್ತಲ್ಲ. ಸೊ ಇಲ್ಲಿ ಸಮದೃಷ್ಟಿ ಎಲ್ಲಿ ಬಂತು ಅಲ್ವಾ? ಸೊ ಇದನ್ನ ನಾವು ಹೇಗೆ ಅರ್ಥ ಮಾಡ್ಕೊಂಡ್ವಿ ನಾವು? ಹರೇ ಕೃಷ್ಣ. ಯಾರಿಗೂ ಜ್ಞಾಪಕ ಬರ್ತಾ ಇಲ್ವಾ? ರೇಖಾ ಮಾತಾಜಿ, ಗೀತಾ ಮಾತಾಜಿ, ಶ್ರುತಿ ಮಾತಾಜಿ, ಜ್ಞಾಪಕ ಬರ್ತಾ ಇಲ್ವಾ ಲೆವೆಲ್ 1 ಅಲ್ಲಿ? ಅತ್ತೆ ಮೇಲೆ ಎಷ್ಟೊಂದು ಹೊರೆ ಹೊರಿಸಿ ಮತ್ತೆ ತಾನು ಕೂಡ ಕೂತು ಮನುಷ್ಯ ಸಾಕ್ತಾನೆ. ಇಲ್ಲ ಮಾತಾಜಿ, ಅದಲ್ಲ. ಸೊ ರಾಜ ಅಂದ್ರೆ ಒಬ್ಬ ರಾಜ ಅಂದ್ರೆ ಅಕ್ಬರ್ ಬೀರ್ಬಲ್ ಅಂತಾನೆ ಹೇಳ್ತಾರೆ, ಬಟ್ ಒಬ್ಬ ರಾಜ ಅನ್ಕೊಳ್ಳಿ. ಒಬ್ಬ ರಾಜನ್ಗೆ ಈ ಶ್ಲೋಕವನ್ನ ಅವ್ರು ಕೇಳ್ತಾರೆ, ಸಮೂಹಂ ಸರ್ವಭೂತೇಶು ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಸೊ ಎಲ್ಲರನ್ನೂ ಸಹ ಸಮನಾಗಿ ನೋಡ್ತಾರೆ ಭಗವಂತ ಅಂತ ಹೇಳ್ಬಿಟ್ಟು. ಆದ್ರೆ ಅವರು ಭಕ್ತರ ಬಗ್ಗೆ ವಿಶೇಷವಾದ ಒಲವನ್ನ ಹೊಂದಿರ್ತಾರೆ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ಚರ್ಚೆ ನಡೀತಾ ಇರುತ್ತೆ ರಾಜ ಮತ್ತೆ ಮಂತ್ರಿಯ ಮಧ್ಯದಲ್ಲಿ. ಆಗ ರಾಜ ಹೇಳ್ತಾನೆ, ನಾನು ಒಪ್ಕೊಳ್ಳೋದಿಲ್ಲ, ಭಗವಂತ ಏನಿದು ಈ ತರ ಅಂದ್ರೆ ಅವ್ರು ಇವಾಗ ಪಾರ್ಶಿಯಾಲಿಟಿ ಮಾಡ್ತಾರೆ ಅಂತ ಅನ್ನೋದನ್ನ ನಾನು ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಸೊ ಆಗ ಮಂತ್ರಿ ಏನು ಮಾತಾಡೋದಿಲ್ಲ, ಸರಿ ಸಮಯಕ್ಕೆ ಕಾಯ್ತಾ ಇರ್ತಾನೆ. ಒಂದ್ಸತಿ ಅವ್ರಿಬ್ರುನು ಒಂದು ಏನು ಉದ್ಯಾನವನದಲ್ಲಿ ಅವ್ರು ನಡ್ಕೊಂಡು ಹೋಗ್ತಾ ಇರ್ತಾರೆ. ನಡ್ಕೊಂಡು ಹೋಗ್ಬೇಕಾದ್ರೆ ಒಬ್ಬ ವ್ಯಕ್ತಿ ಅವನು ನೀರಲ್ಲಿ ಬೀಳ್ತಾನೆ, ಅಲ್ಲೇ ಇರುವಂತಹ ಕೊಳದಲ್ಲಿ ನೀರಲ್ಲಿ ಬಿದ್ದೋಗ್ತಾನೆ. ಅವಾಗ ಏನ್ ಮಾಡ್ತಾನೆ, ಅವನು ಕೈ ತಟ್ಬಿಟ್ಟು ಅಲ್ಲೇ ಇದ್ದ ರಾಜಭಟ್ರನ್ಗೆ ಹೇಳ್ತಾನೆ, ಬೇಗ ನೀನು ಅವನನ್ನ ಕಾಪಾಡು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಆ ರಾಜಭಟ ಅವ್ರು ಯಾರು ನೀರಲ್ಲಿ ಮುಳುಗ್ತಾ ಇರ್ತಾರೋ ಅವ್ರನ್ನ ಕಾಪಾಡ್ತಾರೆ. ಅದೇ ತರನೇ ಇನ್ನೊಂದ್ 2 ದಿವಸ ಆದ್ಮೇಲೆ ಏನಾಗುತ್ತೆ, ಇನ್ನ ಒಬ್ಬ ವ್ಯಕ್ತಿ ಅವ್ರು ಇದೇ ತರ ಉದ್ಯಾನವನದಲ್ಲಿ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಇನ್ನ ಒಬ್ಬ ಬಾಲಕ ಅವನು ಸಹ ನೀರಲ್ಲಿ ಬಿದ್ದ್ಬಿಡ್ತಾನೆ. ಸೊ ಅವಾಗ ರಾಜ ಏನ್ ಮಾಡ್ತಾನೆ, ಏನನ್ನೂ ಮಾತಾಡೋದಿಲ್ಲ, ಅವನೇನೆ ಹೋಗ್ಬಿಟ್ಟು ನೀರಲ್ಲಿ ಬಿದ್ದ್ಬಿಟ್ಟು ಅವನು ಆ ಬಾಲಕನನ್ನ ಕಾಪಾಡ್ತಾರೆ. ಸೊ ಅವಾಗ ಅಂದ್ರೆ ಇಲ್ಲಿ ನಾವೇನನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಇದಕ್ಕಿಂತ ಮುಂಚೆ ಬಿದ್ದಿರೋನು ಯಾರು ಅಂತಂದ್ರೆ ಅವನು ಬೇರೆ ಒಬ್ಬ ಪ್ರಜೆ. ಆದ್ರೆ ಈಗ 2ನೇ ಸಮಯದಲ್ಲಿ ಅಂದ್ರೆ 2ನೇ ಟೈಮ್ ಆಗುತ್ತಲ್ಲ, ಅವಾಗ ಯಾರು ಆ ನೀರಲ್ಲಿ ಬೀಳ್ತಾರೆ ಅಂತಂತಂದ್ರೆ ರಾಜನ ಮಗನೇ, ಖುದ್ದಾಗಿ ರಾಜನ ಮಗನೇ ಅವನು ಬೀಳ್ತಾನೆ. ಸೊ ಅವಾಗ ರಾಜ ಏನ್ ಮಾಡ್ತಾನೆ, ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ಲ. ಇದಕ್ಕಿಂತ ಮುಂಚೆ ಅವ್ನು ಏನ್ ಮಾಡ್ದ, ರಾಜಭಟ್ರಿಗೆ ಆಜ್ಞೆಯನ್ನ ಕೊಡ್ತಾನೆ, ನೀನು ಆ ವ್ಯಕ್ತಿಯನ್ನ ಕಾಪಾಡು ಅಂತ ಹೇಳ್ಬಿಟ್ಟು. ಆದ್ರೆ ಈಗ ಯಾವಾಗ ತನ್ನ ಮಗ ಅಂತ ಹೇಳ್ಬಿಟ್ಟು ಅವನಿಗೆ ಗೊತ್ತಾಗುತ್ತೋ ಸ್ವತಃ ಅವನೇ ನೀರಿಗೆ ಬಿದ್ದು ಕಾಪಾಡ್ತಾನೆ. ಸೊ ಇಲ್ಲಿ ಎರಡು ದೃಶ್ಯದಲ್ಲಿ ನಾವು ನೋಡಿದ್ರೆ, 2 ಸಂದರ್ಭದಲ್ಲಿ ನೋಡಿದ್ರೆ ರಾಜನಿಗೆ 2 ಸತಿನೂ ಸಹ ಅವನು ಒಳ್ಳೆದನ್ನೇ ಮಾಡಿದಾನೆ ಅಲ್ವಾ? ಅವನಿಗೆ ಮೊದಲು ಪ್ರಜೆ ಬಗ್ಗೆನೂ ಕಾಳಜಿ ಇದೆ ಅಲ್ವಾ? ಅವನು ಏನ್ ಮಾಡ್ತಾನೆ, ರಾಜಭಟ್ರಿಗೆ ನೀನೇ ಹೋಗ್ಬಿಟ್ಟು ಅಂದ್ರೆ ರಾಜಭಟ್ರಿಗೆ ಹೇಳ್ತಾನೆ, ನೀನ್ ಕಾಪಾಡು ಅವನನ್ನ ಅಂತ. ಆದ್ರೆ ಯಾವಾಗ ತನ್ನ ಮಗ ಅಂತ ಗೊತ್ತಾಗುತ್ತೋ ಅವಾಗ ಸ್ವತಃ ಅವನೇ ಕಾಪಾಡ್ತಾನೆ ಅಲ್ವಾ?
ಸೊ ಇದ್ರಲ್ಲಿ ವ್ಯತ್ಯಾಸ ಇರುತ್ತೆ. ಅವಾಗ ಮಂತ್ರಿ ಹೇಳ್ತಾನೆ, ಇದನ್ನೆಲ್ಲನೂ ಸಹ ಅರೇಂಜ್ ಮಾಡಿರೋದು ಮಂತ್ರಿನೇ, ರಾಜನಿಗೆ ಅರ್ಥ ಮಾಡಿಸ್ಬೇಕಂತ ಹೇಳ್ಬಿಟ್ಟು ಆಗ ಮಂತ್ರಿ ಹೇಳ್ತಾನೆ, ಸೊ ನೀವೇ ಹೇಳಿದ್ರಿ, ಸೊ ಇವಾಗ ಏನು ಭಗವಂತ ಏನು ತನ್ನ ಭಕ್ತರ ಬಗ್ಗೆ ವಿಶೇಷವಾದ ಒಲವನ್ನ ತೋರಿಸ್ತೀನಿ ಅಂತಂದ್ರೆ ನೀವು ಒಪ್ಕೊಳ್ಳಿಲ್ಲ. ನೋಡಿ ಇವಾಗ ಹೇಗೆ ನೀವು ಇದಕ್ಕಿನ ಮೊದಲ ಸಂದರ್ಭದಲ್ಲಿ ನೀವು ನಿಮ್ಮ ರಾಜಭಟ್ರಿಗೆ ಹೇಳಿದ್ರಿ, ಈಗ ಈ ಸಂದರ್ಭದಲ್ಲಿ ನೀವು ಖುದ್ದಾಗಿ ನಿಮ್ಮ ಮಗನನ್ನ ನೀವೇ ಕಾಪಾಡಿದ್ರಿ ಅಲ್ವಾ. ಮಗ ಅಂತಂದ್ರೆ ವಿಶೇಷ ಒಲವು, ಅದು ಸಹಜವಾದದ್ದು ಅಂತ ಹೇಳ್ಬಿಟ್ಟು ಅರ್ಥ ಮಾಡಿಸ್ತಾನೆ ಮಂತ್ರಿ. ಸೊ ಅದನ್ನ ನಾವಿಲ್ಲಿ ಅಲ್ಲ ಮಾತಾಜಿ, ಅವರು ರಾಜ ಆಗಿದ್ದಾಗ ಪ್ರಜೆನ ಅವ್ರು ಕಾಪಾಡ್ಬೋದಿತ್ತಲ್ಲ ಮಾತಾಜಿ, ಅವರೇ ಹೇಳಿದ್ರು. ಕಾಪಾಡ್ಬೋದಾಗಿತ್ತು ಮಾತಾಜಿ. ಇವಾಗ ಪ್ರಜೆ ಅಂತಂದ್ರೆ ಇವಾಗ ನಮ್ಗೆ ಅಷ್ಟು ಅಂದ್ರೆ ಒಲವು ಇದೆ, ಇವಾಗ ಅಲ್ಲಿ ಕಾಳಜಿ ಇದೆ ಅಲ್ವಾ. ಅವ್ನು ಸುಮ್ನೆ ನೋಡ್ಕೊಂಡು ಹೋಗ್ಲಿಲ್ಲ ಯಾರೋ ಪ್ರಜೆ ಅಂತ ಹೇಳ್ಬಿಟ್ಟು ಅಲ್ವಾ, ಅಲ್ಲೇ ಇದ್ದ ರಾಜಭಟ್ರನ್ಗೆ ಹೇಳ್ತಾನೆ ಅಲ್ವಾ, ಕಾಪಾಡು ಅಂತ ಹೇಳ್ತಾನೆ. ಅವನೇನ್ ಸುಮ್ನೆ ಹೋಗೋದಿಲ್ಲ, ಆ ವ್ಯಕ್ತಿಯನ್ನ ಕಾಪಾಡೋದಕ್ಕೆ ಅವ್ನು ನೋಡ್ಕೋತಾನೆ, ಅವ್ನು ಅದಕ್ಕೆ ಏನ್ ಬೇಕು ಅರೇಂಜ್ಮೆಂಟ್ ಮಾಡ್ತಾನೆ. ಆ ವ್ಯಕ್ತಿ ಸುರಕ್ಷಿತವಾಗಿದ್ದಾನೆ ಅಂದ್ಮೇಲೆ ಅವ್ನು ಮುಂದೆ ಹೋಗ್ತಾನೆ. ಆದ್ರೆ ಈಗ ತನ್ನ ಮಗ ಅಂತ ಗೊತ್ತಾದ್ಮೇಲೆ ಅವನೇನ್ ಮಾಡ್ತಾನೆ, ಅವನು ರಾಜಭಟ್ರಿಗೆ ಹೇಳ್ತಿಲ್ಲ, ಅವನೇ ಸ್ವತಃ ಅವನು ನೀರಿಗೆ ಬೀಳ್ತಾನೆ ಮಗುವನ್ನ ಕಾಪಾಡ್ಲಿಕ್ಕೆ, ತನ್ನ ಮಗನನ್ನ ಕಾಪಾಡ್ಲಿಕ್ಕೆ. ಭಗವಂತ ಹಾಗೇನೆ ಅಲ್ವಾ. ಅದಕ್ಕೋಸ್ಕರನೇ ನಾವು ನೋಡಿದೀವಿ ಅಲ್ವಾ, ಭಗವಂತ ಇವಾಗ ಭಕ್ತರನ್ನ ಕಾಪಾಡ್ಲಿಕ್ಕೋಸ್ಕರ ಈ ಭವ ಸಾಗರದಿಂದ ನಮ್ಮನ್ನ ಮೇಲೆ ತೆಗಿಲಿಕ್ಕೆ ನಾವು ಭಕ್ತರಾದ್ರೆ ಅವ್ರು ಏನ್ ಮಾಡ್ತಾರೆ, ಸ್ವತಃ ಅವರೇ ಗರುಡನ ಮೇಲೆ ಬರ್ತಾರೆ ಅಂತ ನಾವು ತಿಳ್ಕೊಂಡಿದೀವಿ ಭಗವದ್ಗೀತೆಯಲ್ಲಿ ಅಲ್ವಾ. ಗರುಡನ ಮೇಲೆ ಬಂದು ನಮ್ಮನ್ನ ಈ ಭವ ಸಾಗರದಿಂದ ಅವ್ರು ಪಾರ್ ಮಾಡ್ತಾರೆ. ಯಾಕಂದ್ರೆ ಈ ಭವಸಾಗರವನ್ನ ಎಂತಹ ಈಜುಗಾರನಾದ್ರೂ ಈಜಿ ಅದನ್ನ ಈಜ್ಬಿಟ್ಟು ಇನ್ನೊಂದು ದಡಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಸೊ ಯಾರಾದ್ರೂ ಒಬ್ರು ಸಹಾಯವನ್ನ ಮಾಡ್ಲೇಬೇಕು. ಅದಕ್ಕೋಸ್ಕರನೇ 7ನೇ ಅಧ್ಯಾಯದಲ್ಲಿ ನಮ್ಗೆ ಭಗವದ್ಗೀತೆಯಲ್ಲಿ ಹೇಳೋದು, ನಮ್ಗೆ ಸ್ವತಃ ನಾನೇ ಬರ್ತೀನಿ ನಿಮ್ಮನ್ನ ಕಾಪಾಡ್ಲಿಕ್ಕೋಸ್ಕರ. ಯಾರು ನನಗೆ ಶರಣಾಗ್ತಿರೋ ಅವ್ರನ್ನ ಕಾಪಾಡ್ಲಿಕ್ಕೆ, ಈ ಭವ ಸಾಗರದಿಂದ ಕಾಪಾಡ್ಲಿಕ್ಕೆ ನಾನೇ ಖುದ್ದಾಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಭಗವಂತ. ಸೊ ಭಕ್ತರ ಬಗ್ಗೆ ಅದು ವಿಶೇಷ ಒಲವು, ಎಲ್ಲರ ಮೇಲೂ ಅವ್ರಿಗೆ ಒಲವು ಇದೆ, ಆದ್ರೆ ವಿಶೇಷವಾಗಿದೆ ಅಲ್ವಾ. ಸೊ ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಇಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದ ಏನ್ ಹೇಳ್ತಾ ಇದಾರೆ, ಇಲ್ಲಿ ಸುಹೃತ್ ಸತ್ತಾಮ್ ಅನ್ನೋ ಒಂದು ಪದ ತುಂಬಾ ಮುಖ್ಯವಾಗಿದೆ ಅಂತ ಹೇಳ್ತಾ ಇದಾರೆ. ದೇವೋತ್ತಮ ಪರಮ ಪುರುಷನು ಯಾವಾಗ್ಲೂ ತನ್ನ ಭಕ್ತನ ಬಗೆಗೆ ವಿಶೇಷವಾದ ಒಲವನ್ನ ಹೊಂದಿರುತ್ತಾನೆ. ಭಕ್ತನ ಯೋಗಕ್ಷೇಮವನ್ನು ಕುರಿತೇ ಸದಾ ಚಿಂತಿಸುತ್ತಿರುತ್ತಾನೆ. ಅದಕ್ಕೆ ನಾವು ಪ್ರಹ್ಲಾದ ಮಹಾರಾಜನನ್ನ ನಾವು ಹೇಳ್ತೀವಲ್ಲ, ಪ್ರಹ್ಲಾದ ಮಹಾರಾಜನಿಗೆ ಹೇಳಿದ್ರಂತೆ, ನೀನು ಎಷ್ಟು ಕಷ್ಟಪಟ್ಟಿದ್ಯಲ್ಲ, ನಿಮ್ ತಂದೆ ಎಷ್ಟು ಕಷ್ಟವನ್ನ ಕೊಟ್ಟಿದಾರಲ್ವಾ ಅಂತ ಹೇಳಿದ್ರೆ ಇದು ಪ್ರಹ್ಲಾದ ಏನ್ ಹೇಳ್ತಾರೆ, ಕಷ್ಟ ನನಗೆ ಯಾವ ಕಷ್ಟನೂ ಇರ್ಲಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ಸೊ ಅವ್ರಿಗೆ ಯಾವಾಗ್ಲೂ ಸಹ ಭಗವಂತನಲ್ಲೇ ಅವರು ತಮ್ಮ ಮನಸ್ಸನ್ನ ನಿಲ್ಲಿಸಿರೋದ್ರಿಂದ ಅವ್ರಿಗೆ ಎಷ್ಟೆಲ್ಲ ಅವ್ರ ತಂದೆ ಅಂದ್ರೆ ಅವ್ರನ್ನ ಸಾವಿಗೆ ಈಡ್ ಮಾಡಿದ್ರು ಸಹ ಪ್ರಹ್ಲಾದನಿಗೆ ಕಷ್ಟ ಅನ್ಸೋದೇ ಇಲ್ಲ ಅಲ್ವಾ. ಸೊ ಇವಾಗ ನಮ್ಗೇನಾದ್ರು ಅಕಸ್ಮಾತ್ ಕೈಗೇನಾದ್ರು ಒಂದ್ ಸ್ವಲ್ಪ ಏಟಾಗಿದ್ರೆ ನಾವ್ ಏನ್ ಮಾಡ್ತೀವಿ, ನಮ್ಮ ಮನಸ್ಸೆಲ್ಲ ನಮ್ಮ ಕಾನ್ಶಿಯಸ್ ಎಲ್ಲಾನು ಸಹ ಆ ಕೈ ಮೇಲೆ ನಮ್ಗೆ ಬೆರಳ ಮೇಲೆ ಹೊಟ್ಟೋಗ್ಬಿಟ್ಟಿರುತ್ತೆ. ಅಯ್ಯೋ ನಾನು ಇವತ್ತು ಈ ತರ ಗಾಯ ಮಾಡ್ಕೊಂಡ್ಬಿಟ್ಟೆ, ಕೈಗೆ ಈ ಗಾಯ ಮಾಡ್ಕೊಂಡ್ಬಿಟ್ಟೆ ಅಂತ ಹೇಳ್ಬಿಟ್ಟು ನಮ್ಮ ಮನಸ್ಸೆಲ್ಲವನ್ನೂ ಸಹ ಆ ಕೈ ಬೆರಳ ಮೇಲೆನೆ ಇಟ್ಕೊಂಡಿರ್ತೀವಿ ಅಲ್ವಾ. ಆ ದಿನ ಪೂರ್ತಿ ನಾವು ಎಲ್ಲರ ಹತ್ರ ಯಾರ್ಯಾರು ಸಿಗ್ತಾರೋ ಅವ್ರಿಗೆಲ್ಲ ಹೇಳ್ಕೊಂಡು ಓಡಾಡ್ತಿರ್ತೀವಿ, ಇವತ್ತೇನಾಯ್ತು ಗೊತ್ತಾ ನನ್ಗೆ ಹಿಂಗಾಗೋಯ್ತು, ಇವತ್ತೇನಾಯ್ತು ಗೊತ್ತಾ ಹಿಂಗಾಗೋಯ್ತು ಅಂತ. ಅಂದ್ರೆ ನಮ್ಮ ಮನಸ್ಸನ್ನೆಲ್ಲ ನಾವು ಎಲ್ಲಿಗೆ ಕೇಂದ್ರೀಕೃತ ಮಾಡ್ಕೊಂಡಿದೀವಿ, ನಾವು ನಮ್ಮ ಕಾನ್ಶಿಯಸ್ ನ ಆ ಬೆರಳ ಮೇಲೆ ನಾವು ಮಾಡ್ಕೊಂಡಿರ್ತೀವಿ ಅಲ್ವಾ. ಅದಕ್ಕೆ ನಮ್ಗೆ ಆ ನೋವನ್ನ ನಾವು ಅನುಭವಿಸ್ಲೇಬೇಕಾಗತ್ತೆ. ಆದ್ರೆ ಪ್ರಹ್ಲಾದ ಮಹಾರಾಜ ಅವನಿಗೆ ಅಷ್ಟು ಅವರ ತಂದೆ ಸಾವಿಗೀಡಾಗೋ ತರ ಎಷ್ಟೆಲ್ಲ ಅವ್ರು ಪ್ರಯತ್ನ ಪಡ್ತಾ ಇದ್ರು ಸಹ ಅವ್ರಿಗೆ ಯಾವುದೇ ಒಂದು ಆತಂಕ, ಭಯ, ನೋವು ಏನೂ ಇಲ್ಲ. ಯಾಕಂದ್ರೆ ಅವ್ರು ತನ್ನ ಮನಸ್ಸನ್ನೆಲ್ಲ, ತನ್ನ ಕಾನ್ಶಿಯಸ್ ಅಂತ ನಾವೇನ್ ಹೇಳ್ತೀವಿ, ಪ್ರಜ್ಞೆನೆಲ್ಲನೂ ಸಹ ಅವರು ಭಗವಂತನಲ್ಲೇ ಅವರು ಇಟ್ಟಿರ್ತಾರೆ ಅಲ್ವಾ. ಅದೇ ತರನೇ ಇಲ್ಲಿ ಭಗವಂತ ಅದೇ ತರನೇ ಭಕ್ತನ ಯೋಗಕ್ಷೇಮವನ್ನ ಅವರು ಕುರಿತು ಸದಾ ಚಿಂತಿಸ್ತಾ ಇರ್ತಾನೆ ಅಲ್ವಾ. ಪ್ರತಿಯೊಂದು ಹಂತದಲ್ಲೂ ಸಹ ಪ್ರಹ್ಲಾದ ಮಹಾರಾಜನನ್ನ ವಿಷ್ಣು ಕಾಪಾಡ್ತಾರೆ. ಇದು ಪಕ್ಷಪಾತ ವರ್ತನೆ ಏನಲ್ಲ ಅಂತ ಹೇಳ್ತಾರೆ. ಇದನ್ನ ನೋಡಿದ್ರೆ ನಮ್ಗೆ ಪಕ್ಷಪಾತ ಅನ್ಸುತ್ತೆ ಅಲ್ವಾ. ಇವಾಗ ಭಗವಂತ ಏನ್ ಮಾಡ್ತಾರೆ ಅಂದ್ರೆ, ನಮ್ಗೆ ಇವಾಗ ಹುಟ್ಟಿಸಿರೋ ದೇವ್ರು ಹುಲ್ಲು ಮೇಯಿಸ್ತಲೇ ಇರ್ತಾನ ಅಂತ ಬಿಟ್ಟು ನಾವು ಕೇಳಿದೀವಿ ಗಾದೆ ಅಲ್ವಾ. ಸೊ ಭಗವಂತ ನಮ್ಮ ಈ ಪ್ರಾಥಮಿಕ ಏನು ನಮ್ಗೆ ಅಗತ್ಯಗಳಿದೆಯೋ ಅದನ್ನೆಲ್ಲರಿಗೂ ಸಹ ಅವರು ಸಮನಾಗಿ ಕೊಡ್ತಾರೆ. ಅಂದ್ರೆ ಇವಾಗ ನೋಡಿ, ಇರುವೆಗೆ ಏನ್ ಬೇಕು, ಒಂದೇ ಒಂದು ಚಿಕ್ಕ ಒಂದು ಸಕ್ಕರೆ ಕಾಳು ಸಿಕ್ಕಿದ್ರೆ ಸಾಕು, ಅದರ ಜೀವನ ನಡೆದು ಬಿಡುತ್ತೆ ಅಲ್ವಾ. ಅದೇ ತರ ಇವಾಗ ಒಂದು ಆನೆಗೂ ಸಹ ನಾನು ಪಕ್ಷಪಾತ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಒಂದು ಆನೆಗೂ ಸಹ ಆ ಚಿಕ್ಕದೊಂದು ಸಕ್ಕರೆ ತುಂಡು ಕೊಟ್ರೆ ಆನೆಗೆ ಹೊಟ್ಟೆ ತುಂಬುತ್ತಾ? ಇಲ್ಲ ಅಲ್ವಾ. ಸೊ ಸಕ್ಕರೆಗೆ ಏನ್ ಬೇಕೋ ಅದನ್ನ ಕೊಡ್ತಾನೆ ಭಗವಂತ, ಸಾರಿ ಇರುವೆಗೆ ಏನ್ ಬೇಕೋ ಅದನ್ನ ಕೊಡ್ತಾರೆ ಭಗವಂತ. ಅದೇ ತರ ಆನೆಗೆ ಏನ್ ಬೇಕೋ ಅದನ್ನ ಅವ್ರು ಕೊಡ್ತಾರೆ. ಅದನ್ನ ನಾವು ಪಕ್ಷಪಾತ ಅಂತ ಹೇಳಿಕ್ ಆಗಲ್ಲ. ಇವಾಗ ತಾಯಿನೂ ಹಾಗೆ ಅಲ್ವಾ, ಮಕ್ಕಳ ವಿಷಯದಲ್ಲಿ ಪಕ್ಷಪಾತ ಮಾಡ್ತಾಳೆ ಅಂತ ನಾವ್ ಹೇಳಕ್ ಆಗಲ್ಲ. ಒಂದು ಚಿಕ್ಕ ಮಗು, ಎಳೆ ಮಗು ಇದ್ದಾಗ ಆ ಎಳೆ ಮಗುಗೆ ಹಾಲನ್ನ ಕೊಡ್ತಾಳೆ ಅಲ್ವಾ. ಅದೇನೇ ಇನ್ನೊಂದ್ ಸ್ವಲ್ಪ ದೊಡ್ಡ ಮಗುಗೆ ಏನ್ ಮಾಡ್ತಾಳೆ, ಊಟವನ್ನ ಕೊಡ್ತಾಳೆ. ಇಲ್ಲ, ಇಲ್ಲಿ ಪಕ್ಷಪಾತ ಮಾಡ್ತಾ ಇದ್ದಾರೆ ಅಮ್ಮ ಅಂತಂದ್ರೆ ಹೇಗಾಗುತ್ತೆ ಅಲ್ವಾ. ಸೊ ಅದಕ್ಕೆ ಇದು ಪಕ್ಷಪಾತದ ವರ್ತನೆ ಏನಲ್ಲ. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಭಗವಂತನು ಎಲ್ಲರ ಬಗೆಗೂ ಸಮದೃಷ್ಟಿಯನ್ನ ಹೊಂದಿರುತ್ತಾನೆ ಅಲ್ವಾ. ಸೊ ಅದಕ್ಕೋಸ್ಕರ ನಮ್ಗೆ ಏನ್ ಹೇಳ್ತೀವಿ, ನಾವು ಹೇಗೆ ಭಗವಂತನನ್ನ ಅರ್ಥ ಮಾಡ್ಕೋತೀವಿ ನಾವು ಸಮದೃಷ್ಟಿ ಅಂತಂದ್ರೆ, ಇವಾಗ ಒಂದು
ಇರುವೆ ಏನಾದ್ರೂ ಸಹ ಆಫ್ರಿಕಾ ಖಂಡದ ಕಗ್ಗತ್ತಲು ಅಲ್ವಾ, ಅದು ಕಗ್ಗತ್ತಲ ಖಂಡ ಅಂತ ನಾವ್ ಹೇಳ್ತೀವಿ. ಅಲ್ಲಿ ಅಷ್ಟು ಕತ್ಲು, ಅಲ್ಲಿರುವಂತಹ ಕಾಡು ಅಷ್ಟು ತಿಕ್ಕಾಗಿರುತ್ತೆ ಅಲ್ವಾ, ದಟ್ಟವಾಗಿರುತ್ತೆ. ಅಲ್ಲಿ ಸೂರ್ಯನ ಬೆಳಕು ಸಹ ಒಳಗಡೆ ಹೋಗೋದಿಲ್ಲ. ಅಂತಹ ದಟ್ಟವಾದ ಕಾಡಿನಲ್ಲಿ ಅಮಾವಾಸ್ಯೆ ದಿವಸ ಅಲ್ವಾ, ಮೊದ್ಲೇ ಕತ್ಲು, ಅಮಾವಾಸ್ಯೆ ದಿವಸ ಇನ್ಯಾವ ಒಂದು ಚಿಕ್ಕ ಕಿರಣನೂ ಸಹ ಅಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದು ರಾತ್ರಿ ಹೊತ್ತು ಒಂದು ಇರುವೆ ಏನಾದ್ರು, ಕಪ್ಪು ಇರುವೆ ಏನಾದ್ರೂ ಸಹ ಒಂದು ಕಪ್ಪು ಬಂಡೆ ಮೇಲೆ ಇದ್ರೂ ಸಹ ಆ ಇರುವೆಗೂ ಸಹ ಅವರು ಆಹಾರವನ್ನ ಒದಗಿಸ್ತಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಏನು ಆಚಾರ್ಯರು ಅರ್ಥ ಮಾಡಿಸ್ತಾರೆ. ಭಗವಂತ ಅವರು ಅಷ್ಟು ಏನು ಎಲ್ಲರನ್ನು ಅವರು ಸಮದೃಷ್ಟಿಯಿಂದ ನೋಡ್ತಾರೆ. ಒಂದು ಜೀವಿಯನ್ನ ಸೃಷ್ಟಿ ಮಾಡಿ ಅವ್ರನ್ನ ಹಾಗೆ ಬಿಟ್ಬಿಡೋದಿಲ್ಲ, ಆ ಜೀವಿಗೆ ಬೇಕಾಗಿರೋ ಎಲ್ಲ ಅಗತ್ಯವನ್ನ ಅವರು ಪೂರೈಸ್ತಾರೆ. ಸೊ ಸಮದೃಷ್ಟಿ ಅಂತಂತಂದ್ರೆ ಆ ಜೀವಿ ಬದುಕ್ಲಿಕ್ಕೆ ಏನೆಲ್ಲ ಬೇಕೋ ಅದೆಲ್ಲವನ್ನ ಸಹ ಅವರು ಒದಗಿಸಿ ಕೊಡ್ತಾರೆ. ಆದ್ರೆ ಯಾರು ಭಕ್ತಿಯನ್ನ ಮಾಡ್ತಾರೋ ಅವ್ರಿಗೆ ವಿಶೇಷ ಒಲವನ್ನ ತೋರಿಸ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ಆದ್ರೆ ಯಾರು ವಿಶೇಷವಾಗಿ ತನ್ನ ಸೇವೆಯಲ್ಲಿ ತೊಡಗಿರುತ್ತಾರೆಯೋ ಅಂತವರಿಗೆ ಅವನು ಹೆಚ್ಚಾಗಿ ಒಲಿಯುತ್ತಾನೆ. ಇನ್ನೊಂದು ಕಡೆ ಭಕ್ತನು ಸದಾ ತನ್ನ ಹೃದಯದಲ್ಲಿ ನೆಲೆಸಿರುವುದಾಗಿಯೂ ತಾನು ಸದಾ ಕಾಲವು ಭಕ್ತನ ಹೃದಯದಲ್ಲಿ ನೆಲೆಸಿರುವುದಾಗಿಯೂ ಭಗವಂತನು ಹೇಳಿದ್ದಾನೆ. ಸೊ ಇಲ್ಲಿ ಒಂದು ವಿಷಯ ಏನು ಹೇಳ್ತಾ ಇದ್ದಾರೆ, ವಿಶೇಷವಾದ ಒಲವನ್ನ ಹೊಂದಿರ್ತಾನೆ ತನ್ನ ಭಕ್ತರ ಬಗ್ಗೆ ಅಂತ ಒಂದು ವಿಷಯವನ್ನ ಹೇಳ್ತಾ ಇದ್ದಾರೆ. ಇಲ್ಲಿ ಇನ್ನ ಒಂದು ವಿಷಯವನ್ನ ಪ್ರಭುಪಾದ ಏನ್ ಚರ್ಚೆ ಮಾಡ್ತಾ ಇದ್ದಾರೆ, ಭಗವಂತ ಯಾವಾಗ್ಲೂ ತನ್ನ ಭಕ್ತರ ಹೃದಯದಲ್ಲಿ ನೆಲೆಸಿದ್ದಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ನಾನು ಭಕ್ತನ ಹೃದಯದಲ್ಲಿ ಇರ್ತೀನಿ, ನನ್ನ ಭಕ್ತನು ಸಹ ನನ್ನ ಹೃದಯದಲ್ಲಿ ಇರ್ತಾನೆ ಅಂತ ಹೇಳ್ಬಿಟ್ಟು ಭಗವಂತ ಹೇಳಿದ್ದಾನೆ. ಸೊ ದೇವೋತ್ತಮ ಪರಮಪುರುಷನು ತನ್ನ ಶುದ್ಧ ಭಕ್ತರಿಗೆ ತೋರಿಸುವ ಈ ವಿಶೇಷ ಅನುಗ್ರಹವು ಅಸಹಜವೇನಲ್ಲ ಅಲ್ವಾ. ಸೊ ಇವಾಗ ನಮ್ಮ ಹೃದಯದಲ್ಲಿ ಕೃಷ್ಣ ಬಂದು ಭಗವಂತ ಅವರು ಎಲ್ಲರಲ್ಲೂ ಸಹ ಸಮಾನ ದೃಷ್ಟಿ ಅಂತಂದ್ರೆ ಅವರು ಪರಮಾತ್ಮ ರೂಪಿಯಾಗಿ ಎಲ್ಲರಲ್ಲೂ ಅವರು ಇರ್ತಾರೆ ಅಲ್ವಾ. ಇವಾಗ ನಾವೇನಾದ್ರೂ ಭಕ್ತಿಯನ್ನ ಮಾಡಿದ್ರೆ, ಕೃಷ್ಣನಿಗೆ ಶರಣಾದ್ರೆ ಸ್ವತಃ ಕೃಷ್ಣನೇ ಅವರು ನಮ್ಮ ಹೃದಯದಲ್ಲಿ ಬಂದು ನೆಲೆಗೊಳ್ತಾರೆ ಅಲ್ವಾ. ಅದಕ್ಕೋಸ್ಕರ ಇವಾಗ ನಮ್ಗೆ ಏನಂತ ನಾವು ತಿಳ್ಕೊಂಡಿದೀವಿ ಭಗವದ್ಗೀತೆಯಲ್ಲಿ, ನಾವಿವಾಗ ನಮ್ಮ ಮನೆಗೆ ಯಾರನ್ನಾದ್ರೂ ಕರೆದ್ರೆ ನಮ್ಮ ಮನೆ ಹೇಗಿರ್ಬೇಕು, ಗಲೀಜಾಗಿದ್ರೆ ಆ ವ್ಯಕ್ತಿ ಬಂದು ಕುತ್ಕೊಂಡ್ಲಿಕ್ಕೆ ಆಗತ್ತಾ? ಗಲೀಜಿದ್ರೆ ಬಂದು ಕುತ್ಕೊಂಡ್ಲಿಕ್ಕೆ ಮತ್ತೆ ಏನ್ ಮಾಡ್ಬೇಕು ನಾವು? ಒಬ್ಬ ಯಾರನ್ನಾದ್ರೂ ಇವಾಗ ಇನ್ವೈಟ್ ಮಾಡಿದಾಗ ಗೆಸ್ಟ್ ಅನ್ನ ಹೇಗಿರ್ಬೇಕು ನಮ್ಮ ಮನೆ? ನೀಟ್ ಅಂಡ್ ಕ್ಲೀನ್ ಆಗಿರ್ಬೇಕಲ್ವಾ. ಅದೇ ತರ ಇವಾಗ ನಮ್ಮ ಹೃದಯದಲ್ಲೇನೆ ಇವಾಗ ಭಗವಂತ ಬರೋದು, ನೆಲೆಸ್ಬೇಕು ಅಂದ್ರೆ ಇವಾಗ ನಮ್ಮ ಹೃದಯ ಶುದ್ಧ ಇಲ್ಲ ಅಂತಂದ್ರೆ ಇವಾಗ ಭಗವಂತ ಬಂದು ನೆಲೆಸ್ತಾರಾ? ಇಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ನಾವು ಭಕ್ತಿಯನ್ನ ಮಾಡಿದ್ರೆ ನಮ್ಮ ಈ ಅನರ್ಥಗಳೆಲ್ಲ ಹೋಗುತ್ತೆ. ಆಗ ನಮ್ಗೆ ಕೃಷ್ಣ ಇವಾಗ ಪರಮಾತ್ಮ ರೂಪಿಯಾಗಿರುವ ಭಗವಂತ ಅವರು ಕೃಷ್ಣ ರೂಪಿಯಾಗಿ ಅಂದ್ರೆ ಆ ಭಗವಾನ್ ರೂಪದಲ್ಲಿ ಅವರು ನಮ್ಮ ಹೃದಯದಲ್ಲಿ ಅವರು ನೆಲೆಸ್ತಾರೆ. ಸೊ ಅದಕ್ಕೋಸ್ಕರ ಇಲ್ಲಿ ಭಗವಂತನೇ ಅದನ್ನ ನಮ್ಗೆ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಆದ್ರೆ ಇದನ್ನ ನಾವು ಪಕ್ಷಪಾತ ಅಂತ ಅನ್ನೋ ಹಾಗಿಲ್ಲ, ಇದು ಅಸಹಜವಲ್ಲ, ಇದು ನ್ಯಾಚುರಲ್ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಉದಾಹರಣೆಗೆ ಹಲವು ಮಕ್ಕಳಿರುವ ಒಬ್ಬ ತಂದೆಯು ಯಾವ ಮಗು ತನ್ನ ಬಗ್ಗೆ ವಿಶೇಷವಾದ ಅಕ್ಕರೆಯನ್ನ ತೋರಿಸುತ್ತದೆಯೋ ಆ ಮಗುವಿನ ಬಗ್ಗೆ ತಾನು ವಿಶೇಷವಾದ ಪ್ರೀತಿಯನ್ನು ತೋರಿಸುತ್ತಾನೆ ಅಲ್ವಾ. ಇವಾಗ ಒಬ್ಬ ತಂದೆ ತನ್ನ ಮಕ್ಕಳಿಗೆ ಅವ್ರು ಯಾವತ್ತೂ ಪಕ್ಷಪಾತ ಮಾಡೋದಿಲ್ಲ. ಆದ್ರೆ ಒಂದು ಮಗು ಏನಾದ್ರೂ ತುಂಬಾ ವಿಶೇಷವಾಗಿ ತಂದೆಗೆ ಅವರು ಒಲವನ್ನ ತೋರಿಸ್ತಾ ಇದ್ರೆ ಅದೇ ತರ ಯತ್ತಾಮಾಂ ಪ್ರಪದ್ಯಂತೆ ತಾಂ ಸತೈವ ಭಜಾಮ್ಯಾಂ ಅಲ್ವಾ. ಇವಾಗ ನಾವು ನಮ್ಗೆ ಎಷ್ಟು ಡಿಗ್ರಿಯಲ್ಲಿ ಯಾರಾದ್ರೂ ಪ್ರೀತಿಯನ್ನ ತೋರಿಸಿದ್ರೆ ನಾವೇನ್ ಮಾಡ್ತೀವಿ, ಪ್ರತಿಯಾಗಿ ಅಷ್ಟೇ ಡಿಗ್ರಿಯಲ್ಲಿ ನಾವು ಬೇರೆಯವ್ರಿಗೆ ಪ್ರತಿಸ್ಪಂದಿಸ್ತೀವಿ ಅಲ್ವಾ. ಅದೇ ತರನೇ ಭಗವಂತನು ಇಲ್ಲಿ ತಂದೆನೂ ಹಾಗೇನೆ ಮಾಡ್ತಾ ಇದ್ದಾರೆ, ಎಲ್ಲರ ಮೇಲೂ ಅವರು ಪ್ರೀತಿನ ತೋರಿಸ್ತಾರೆ. ಆದ್ರೆ ಯಾವ ಮಗು ಹೆಚ್ಚು ಅಕ್ಕರೆಯನ್ನ ತೋರಿಸಿದ್ರೆ ಆ ಮಗುವಿನ ಬಗ್ಗೆ ಆ ತಂದೆಗೂ ಸಹ ಹೆಚ್ಚು ಅಕ್ಕರೆ ಇರುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಭಗವದ್ಗೀತೆಯಲ್ಲಿ ಇನ್ನ ಒಂದು ಶ್ಲೋಕ ಹೇಳ್ತಾ ಇದ್ದಾರೆ ಪ್ರಭುಪಾದರು 10.10 ಏನೇ ಹೇಳ್ತಾ ಇದ್ರೆ, ತೇಷಾಂ ಸತತ ಯುಕ್ತಾನಾಂ ಭಜತಾಂ ಪ್ರೀತಿ ಪೂರ್ವಕಂ ದದಾಮಿ ಬುದ್ಧಿ ಯೋಗಂ ತಂ ಏನ ಮಾಮುಪಯಾಂತಿತೆ. ಯಾರು ಪ್ರೇಮದಿಂದ ಭಗವತ್ ಸೇವೆಯಲ್ಲಿ ನಿರತರಾಗಿರುವರೋ ಅವರು ಪ್ರತಿಯೊಬ್ಬರ ಹೃದಯದಲ್ಲಿ ಪರಮಾತ್ಮನಾಗಿ ನೆಲೆಗೊಂಡಿರುವ ದೇವೋತ್ತಮ ಪರಮಪುರುಷನ ನೇರ ಸಂಪರ್ಕವನ್ನ ಹೊಂದಿರುತ್ತಾರೆ ಅಲ್ವಾ. ಭಗವಂತ ಇಲ್ಲಿ ಚತುಶ್ಲೋಕಿ ಭಗವದ್ಗೀತೆ ಅಲ್ವಾ. ಇದು ಯಾವ್ದಾವ್ದು ಚತುಶ್ಲೋಕಿ ಭಗವದ್ಗೀತೆ ಅಂತ ನಾವು ತಿಳ್ಕೊಂಡಿದೀವಿ? ಯಾವ ಅಧ್ಯಾಯದಲ್ಲಿ ಬರುತ್ತೆ, ಯಾವ ಶ್ಲೋಕಗಳು ಚತುಶ್ಲೋಕಿ ಭಗವದ್ಗೀತೆ? 10ನೇ ಅಧ್ಯಾಯ 8, 9, 10, 11. ಹರಿ ಬೋಲ್ ಮಾತಾಜಿ ಅಲ್ವಾ. 8, 9, 10, 11. ಸೊ ಇಲ್ಲಿ ಇದು ಒಂದು ಚತುಶ್ಲೋಕಿ ಭಗವದ್ಗೀತಾ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ವಾ. ಇಲ್ಲಿ ಏನ್ ಹೇಳ್ತಾ ಇದಾರೆ, ಯಾರು ಪ್ರೇಮದಿಂದ ಭಗವತ್ ಸೇವೆಯಲ್ಲಿ ನಿರತರಾಗಿರ್ತಾರೋ ಅವರು ಪ್ರತಿಯೊಬ್ಬರ ಹೃದಯದಲ್ಲಿ ಪರಮಾತ್ಮನಾಗಿ ನೆಲೆಗೊಂಡಿರುವ ದೇವೋತ್ತಮ ಪರಮಪುರುಷನ ನೇರ ಸಂಪರ್ಕವನ್ನ ಹೊಂದಿರುತ್ತಾರೆ. ಇದನ್ನ ನಮ್ಗೆ ಹೇಗೆ ಅರ್ಥ ಮಾಡಿಸಿದ್ರು ಪ್ರಭುಪಾದರು? ಹೇಗೆ ಅರ್ಥ ಮಾಡಿಸಿದ್ರು? ಹರೇ ಕೃಷ್ಣ. ನಮ್ಮ ಹೃದಯದಲ್ಲಿರುವ ಆತ್ಮ ಮತ್ತೆ ಪರಮಾತ್ಮನನ್ನ ಏನಕ್ಕೆ ಹೋಲಿಸ್ತಾರೆ? ಎರಡು ಪಕ್ಷಿಗಳಿಗೆ, ಸಮಾನ ವೃಕ್ಷದಲ್ಲಿ ಇರುವಂತಹ ಒಂದೇ ಕೊಂಬೆ ಮೇಲೆ ಕುತ್ಕೊಂಡಿರುವಂತಹ ಎರಡು ಪಕ್ಷಿಗಳಿಗೆ ಹೋಲಿಸ್ತಾರೆ ಅಲ್ವಾ. ಅದರಲ್ಲಿ ಒಂದು ಪಕ್ಷಿ ಆತ್ಮವನ್ನ ಪ್ರತಿನಿಧಿಸುತ್ತೆ, ಇನ್ನೊಂದು ಪಕ್ಷಿ ಪರಮಾತ್ಮನನ್ನ ಪ್ರತಿನಿಧಿಸುತ್ತೆ ಅಲ್ವಾ. ಆತ್ಮವನ್ನ ಪ್ರತಿನಿಧಿಸುವಂತಹ ಪಕ್ಷಿ ಏನ್ ಮಾಡ್ತಾ ಇದೆ, ಅದು
ಎಷ್ಟು ಬ್ಯುಸಿ ಆಗಿದೆ ಅದು? ಏನ್ ಮಾಡ್ತಾ ಇದೆ? ಅದು ಫ್ರೂಟ್ಸ್ ಎಲ್ಲ ತಿನ್ಕೊಂಡು ಅಲ್ಲಿ ಇಲ್ಲಿ ಇದು ಆ ಮಾಡ್ತಿದೆ ಅಲ್ವಾ? ತುಂಬಾ ಬಿಸಿ ಅದು. ಅದಕ್ಕೆ ಹಣ್ಣನ್ನ ತಿನ್ಬೇಕು, ಅದನ್ನ ನಾನು ಎಂಜಾಯ್ ಮಾಡ್ಬೇಕು ಅನ್ನೋದೇ ಅವ್ರಿಗೆ, ಅದಕ್ಕೆ ದೃಷ್ಟಿ ಇದೆ ಅಲ್ವಾ? ಅದು ಒಂದೊಂದ್ಸತಿ ಅದಕ್ಕೆ ಸಿಹಿ ಆಗಿರೋ ಹಣ್ಣು ಸಿಗುತ್ತೆ, ಒಂದೊಂದ್ಸತಿ ಅದಕ್ಕೆ ಒಗರಾಗಿರೋಂತ ಹಣ್ಣು ಸಿಗುತ್ತೆ ಅಲ್ವಾ? ಅದಕ್ಕೆ ಪಕ್ಕದಲ್ಲೇನೆ ಒಂದು ಪಕ್ಷಿ ಕೂತಿದೆ ಅನ್ನೋ ಒಂದು ಅರಿವು ಸಹ ಇಲ್ಲ ಅಲ್ವಾ? ಆ ಪಕ್ಷಿ ಮಾತಾಡಿಸ್ತಾ ಇದೆ ಈ ಪಕ್ಷಿಗೆ ಅಲ್ವಾ? ಆತ್ಮವನ್ನ ರೆಪ್ರೆಸೆಂಟ್ ಮಾಡೋ ಪಕ್ಷಿಗೆ. ಆದ್ರೆ ಈ ಆತ್ಮವನ್ನ ರೆಪ್ರೆಸೆಂಟ್ ಮಾಡೋ ಪಕ್ಷಿ ಎಷ್ಟು ಬಿಸಿ ಅಂತಂದ್ರೆ, ಅದು ಅಷ್ಟು ಗದ್ದಲದಲ್ಲಿ ಇದೆ ಅಂತಂತಂದ್ರೆ ಆ ಪರಮಾತ್ಮನ ಮಾತುಗಳು ಕಿವಿ ಮೇಲೆನೆ ಬೀಳ್ತಾ ಇಲ್ಲ. ಯಾಕಂದ್ರೆ ಅದು ತನ್ನ ಕಾಮನೆಗಳನ್ನ ತೀರಿಸ್ಕೊಳೋದ್ರಲ್ಲಿ ಅದು ನಿರತವಾಗ್ಬಿಟ್ಟಿದೆ ಅಲ್ವಾ? ಆದ್ರೆ ಯಾವಾಗ ನಾವು ಭಗವಂತನಿಗೆ ಶರಣಾಗ್ತೀವೋ ಆಗ ಏನಾಗುತ್ತೆ, ಆ ನಮ್ಮ ಹೃದಯದಲ್ಲಿರುವ ಭಗವಂತನ ಮಾತುಗಳು ನಮ್ಮ ಕಿವಿ ಮೇಲೆ ಬೀಳೋದಿಕ್ಕೆ ಶುರುವಾಗತ್ತೆ. ಇವಾಗ ಭಗವಂತನ ಮಾತುಗಳು ನಮ್ಗೆ ಕಿವಿ ಮೇಲೆ ಬಿದ್ದಾಗ, ಭಗವಂತನ ಮಾರ್ಗದರ್ಶನ ಸಿಕ್ಕಿದಾಗ ನಮ್ಮ ಮಾರ್ಗ ಯಾವ ತರ ಇರುತ್ತೆ? ನಾವು ತಪ್ಪಾಗಿ ನಡ್ಕೊಳ್ಲಿಕ್ಕೆ ಸಾಧ್ಯ ಆಗತ್ತಾ? ಭಗವಂತನ ಮಾರ್ಗದರ್ಶನದಲ್ಲಿ ನಾವು ನಡೀತಾ ಇದ್ರೆ ಅಲ್ಲಿ ತಪ್ಪಾಗ ಚಾನ್ಸಸ್ ಇರುತ್ತಾ? ಇಲ್ಲ ಮಾತಾಜಿ. ಇಲ್ಲ. ಅದನ್ನ ಇಲ್ಲಿ ಹೇಳ್ತಾ ಇದ್ರೆ, ನಾನು ಪ್ರತಿಯೊಬ್ಬರ ಹೃದಯದಲ್ಲಿ ನಾನು ನೆಲೆಸಿದ್ದೀನಿ. ಭಗವಂತನು ಭಕ್ತನಿಂದ ದೂರದಲ್ಲಿಲ್ಲ, ಅವನು ಸದಾ ಕಾಲವು ಪ್ರತಿಯೊಬ್ಬರ ಹೃದಯದಲ್ಲೂ ನೆಲೆಸಿದ್ದಾನೆ. ಭಕ್ತನು ಮಾತ್ರವೇ ಆ ದಿವ್ಯ ಸಾನ್ನಿಧ್ಯವನ್ನ ಅರಿತುಕೊಳ್ಳುವನು. ನೋಡಿ, ಭಗವಂತ ಇದಾನೆ ಅಂತ ಹೇಳ್ಬಿಟ್ಟು ಅರ್ಥಕೊಂಡ್ಲಿಕ್ಕೆ ನಮ್ಗೆ ಯಾವಾಗ ಆಗತ್ತೆ ಅಂದ್ರೆ, ನಾವು ಭಕ್ತಿಯನ್ನ ಮಾಡಿದ್ರೆ ಮಾತ್ರನೇ ಅರ್ಥ ಆಗತ್ತೆ. ಅದಕ್ಕೆ ಹೇಳ್ತೀವಲ್ವಾ, ಎಲ್ಲೋ ಹುಡುಕಿದೆ ಇಲ್ಲದ ದೇವನ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸಲಾಗದೆ ನನ್ನೊಳಗೆ ಅಂತ ನಾವ್ ಹೇಳ್ತೀವಿ ಅಲ್ವಾ? ಸೊ ಎಲ್ಲಾ ಕಡೆ ನಾವು ಹೊರಗಡೆ ಬಾಹ್ಯದಲ್ಲಿ ಹುಡುಕ್ತಾ ಇದೀವಿ, ಆದ್ರೆ ನಮ್ಗೆ ಗೊತ್ತಾಗ್ತಾ ಇಲ್ಲ ನಮ್ಮಲ್ಲೇ ಭಗವಂತ ಇದ್ದಾನೆ. ಅವ್ನು ನಮ್ಗೆ ಪ್ರೀತಿಯನ್ನ ಕೊಡ್ತಾ ಇದ್ದಾನೆ, ಅವ್ನು ನಮ್ಗೆ ಮಾರ್ಗದರ್ಶನವನ್ನ ಕೊಡ್ತಾ ಇದ್ದಾನೆ. ನಾವು ಅವರ ದಿವ್ಯ ಸಾನ್ನಿಧ್ಯವನ್ನ ನಾವು ಅರ್ಥಕೊಳ್ಳೋ ಅಂತ ಒಂದು ಹಂತದಲ್ಲಿ ನಾವಿಲ್ಲ. ಬಟ್ ಯಾವಾಗ ನಾವು ಭಕ್ತಿಯನ್ನ ಮಾಡ್ತೀವೋ ಆಗ ಭಕ್ತನು ಮಾತ್ರವೇ ಆ ದಿವ್ಯ ಸಾನ್ನಿಧ್ಯವನ್ನ ಅರಿತುಕೊಳ್ಳುವನು, ಅರಿತು ಅವನೊಂದಿಗೆ ನೇರವಾಗಿ ಸಂಪರ್ಕವನ್ನ ಹೊಂದಿರುವನು ಅಲ್ವಾ? ನೋಡಿ, ನಮ್ಮ ಹೃದಯದಲ್ಲೇನೆ ಆ ಸರ್ವಜ್ಞ ಇದ್ಮೇಲೆ ನಮ್ಗೆ ಏನಕ್ಕೆ ಭಯ ಆಗ್ಬೇಕು ಅಲ್ವಾ? ನೋಡಿ, ಅವ್ರ ಜೊತೆ ನಾವು ನೇರವಾದ ಸಂಪರ್ಕವನ್ನ ನಾವು ಹೊಂದಬಹುದು. ನಾನೊಬ್ಳೆ ಅಲ್ಲ ಅಥವಾ ಇನ್ನೊಬ್ರು ಯಾರೇ ಅಲ್ಲ, ಪ್ರತಿಯೊಬ್ಬರಿಗೂ ಸಹ ಈ ಅವಕಾಶ ಇದೆ. ಅದನ್ನ ಅವ್ರು ಉಪಯೋಗಿಸ್ಕೋಬೇಕು. ಈ ಮಾನವ ಜನ್ಮ ಸಿಕ್ಕಿದಾಗ ಆ ಭಗವಂತ ನಮ್ಮಲ್ಲೇ ಇರುವ ಭಗವಂತನ ನೇರವಾದ ಸಂಪರ್ಕವನ್ನ ಹೊಂದ್ಲಿಕ್ಕೆ ಅವರು ಈ ಅವಕಾಶವನ್ನ ಉಪಯೋಗಿಸ್ಕೋಬೇಕು. ಬದುಕಿನ ಪ್ರತಿಯೊಂದು ಕ್ಷಣದಲ್ಲಿಯೂ ಅವನಿಂದ ಆದೇಶವನ್ನ ಪಡೆದುಕೊಳ್ಳುವನು. ನೋಡಿ, ಭಕ್ತ ಏನ್ ಮಾಡ್ತಾನೆ ಅಲ್ವಾ? ಭಗವಂತ ಏನ್ ಹೇಳ್ತಾನೆ, ಅವರು ಏನ್ ಹೇಳ್ತಾರೆ, ಚೈತ್ಯ ಗುರುವಾಗಿ ನಮ್ಗೆ ಏನು ಅವರು ಮಾರ್ಗದರ್ಶನವನ್ನ ಕೊಡ್ತಾರೋ ಅದಕ್ಕನುಗುಣವಾಗಿ ಅವ್ರು ಅದನ್ನ ಅವ್ರ ಜೀವನವನ್ನ ನಡೆಸ್ತಾರೆ ಅಲ್ವಾ? ಅವರ ಆದೇಶವನ್ನ ಅವರು ಪಡ್ಕೋತಾರೆ. ಆದ್ದರಿಂದ ಭಕ್ತನು ತಪ್ಪು ಮಾಡುವ ಸಾಧ್ಯತೆಯೇ ಇಲ್ಲ ಅಂತ ಹೇಳ್ತಾ ಇದಾರೆ ಅಲ್ವಾ? ಭಕ್ತರು ಯಾಕೆ ತಪ್ಪು ಮಾಡೋದಿಲ್ಲ ಅಂತಂದ್ರೆ, ಅವರು ಯಾರ ನಿರ್ದೇಶನದಲ್ಲಿ ನಡೀತಾ ಇದ್ದಾರೆ ಅಲ್ವಾ? ತಮ್ಮ ಹೃದಯದಲ್ಲಿರುವ ಭಗವಂತನ ಅನುಗುಣವಾಗಿ ಅವರು ನಡೀತಾ ಇದ್ದಾರೆ. ಅದಕ್ಕೋಸ್ಕರ ಅವರು ತಪ್ಪು ಮಾಡೋ ಸಾಧ್ಯತೆನೇ ಇಲ್ಲ. ಅಕಸ್ಮಾತ್ ತಪ್ಪು ಮಾಡಿದ್ರು ಸಹ ಭಗವಂತ ಏನ್ ಹೇಳ್ತಾರೆ, ಭಗವದ್ಗೀತೆಯಲ್ಲಿ ಏನ್ ಹೇಳ್ತಾರೆ? ಅಕಸ್ಮಾತ್ ನನ್ನ ಭಕ್ತ ತಪ್ಪು ಮಾಡಿದ್ರೆ ನೀವು ಅವನನ್ನ ಏನಂತ ಪರಿಗಣಿಸ್ಬೇಕು ಅಂತ ಹೇಳ್ತಾರೆ ಕೃಷ್ಣ? ಅಂತ ಹೇಳಿದ್ದಾರೆ. ಸಾಧುರೇವ ಮಂತವ್ಯ, ಸಾಧು ಅಂತಾನೆ ನೀವು ಪರಿಗಣಿಸ್ಬೇಕು ಅಲ್ವಾ? ಯಾಕಂದ್ರೆ ಇವಾಗ ನಡೀತಾ ಇರೋ ಮಗು ಎಡವಲಿಕ್ಕೆ ಸಾಧ್ಯ ಇದೆ ಅಲ್ವಾ? ನಡೀತಾ ಇದ್ದಾಗ ಮಗುವಿನ ಕಲ್ತ್ಕೋತಾ ಇದೆ ನಡೆಯೋದನ್ನ, ಅವಾಗ ಅದು ಎಡವಲಿಕ್ಕೆ ಸಾಧ್ಯತೆಗಳಿದೆ. ಅದಕ್ಕೋಸ್ಕರ ನೀವು ಅವ್ರನ್ನ ದೂಷಣೆ ಮಾಡೋ ಹಾಗಿಲ್ಲ. ಅವ್ನು ಇವಾಗ ಸರಿಯಾದ ಒಂದು ಮಾರ್ಗದಲ್ಲಿ ನಡೀತಾ ಇದ್ದಾನೆ, ನನ್ನ ಭಕ್ತಿ ಮಾರ್ಗದಲ್ಲಿ ನಡೀತಾ ಇದ್ದಾನೆ, ಅವನು ಇವತ್ತಲ್ಲ ನಾಳೆ ಅವನು ಸರಿಯಾದ ಮಾರ್ಗದಲ್ಲಿ ಅವನು ಬರ್ತಾನೆ. ಅವನ್ನ ಸಾಧುರೇವಸ ಮಂತವ್ಯ, ನೀವು ಸಾಧು ಅಂತಾನೆ ಅವನನ್ನ ಪರಿಗಣಿಸ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದ್ರಿಂದ ಭಕ್ತನು ತಪ್ಪು ಮಾಡುವ ಸಾಧ್ಯತೆ ಇಲ್ಲ. ಹಾಗೆಯೇ ಭಗವಂತನು ತನ್ನ ಶುದ್ಧ ಭಕ್ತರಿಗೆ ಅನುಚಿತ ಪಕ್ಷಪಾತ ತೋರಿಸುವುದು ಇಲ್ಲ ಅಲ್ವಾ? ಇವಾಗ ಯಾರೋ ಒಬ್ರು ಬೆಟ್ಟು ಮಾಡಿ ತೋರಿಸೋ ತರ ಅನುಚಿತವಾದಂತಹ ಪಕ್ಷಪಾತ ಅವನು ತೋರಿಸೋದಿಲ್ಲ. ಯತಾಮಾಂ ಪ್ರಪದ್ಯತೆ ತಾಂ ಸದೈವ ಭಜಾಮಯಂ. ನಾವ್ ಎಷ್ಟು ಡಿಗ್ರಿಯಲ್ಲಿ ಅವರಿಗೆ ಶರಣಾಗ್ತೀವೋ ಅಷ್ಟೇ ಡಿಗ್ರಿಯಲ್ಲಿ ಅವ್ರು ನಮ್ಗೆ ಪ್ರತಿಸ್ಪಂದನೆಯನ್ನ ಅವರು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವಾಗ 52 ನಿಮಿಷ ಆಯ್ತು. ಸೊ ನೆಕ್ಸ್ಟ್ ವೀಕ್ ಶಶಿಕುಮಾರ್ ಪ್ರಭುಜಿ ಅವರು ಇಲ್ಲಿಂದ ಕಂಟಿನ್ಯೂ ಮಾಡ್ತಾರೆ 21ನೇ ಶ್ಲೋಕದಿಂದ. ಸೊ ಈಗ ಒಂದು 8 ನಿಮಿಷ ಇದೆ, ನಾವು ಎಲ್ಲಾ ಶ್ಲೋಕಗಳನ್ನ ಒಂದ್ಸತಿ ಓದ್ಕೊಂಡು ಹೋಗೋಣಂತೆ. ಸೊ ದಟ್ ಅವಾಗ ಋತು ಮಹಾರಾಜನ ಪ್ರಾರ್ಥನೆಗಳನ್ನ ನಾವು ಒಂದ್ಸತಿ ಓದ್ದಂಗ ಆಗುತ್ತೆ. ಸೊ ಎಲ್ಲರೂ ಒಂದೊಂದು ಶ್ಲೋಕ ಮತ್ತೆ ಅರ್ಥವನ್ನ ಓದೋಣಂತೆ. ಹರೇ ಕೃಷ್ಣ ಪ್ರಭುಜಿ. ಮಾತಾಜಿ, ಇದು 20, 21, 22 ಮುಗಿಸಿದ್ವಿ ಲಾಸ್ಟ್ ಟೈಮ್. ಹೌದಾ ಪ್ರಭುಜಿ? ಓಕೆ ಸಾರಿ, ನಾನು 23ರಿಂದ ಶುರು ಮಾಡಬೇಕು. ಇಲ್ಲ 23ರಿಂದ ಶುರು ಮಾಡಬೇಕು ಅಂತ ಹಾಕಿದ್ನಲ್ಲ ಮೆಸೇಜ್. ಹೌದಾ? ನಾನು ಅಂದ್ರೆ ರಾಂಗ್ ಆಗಿ ಅರ್ಥ ಮಾಡ್ಕೊಂಡೆ ಪ್ರಭುಜಿ. ಸೊ 20. ಇಲ್ಲ ಪರವಾಗಿಲ್ಲ.
ಬರೀ ಗ್ರೌಂಡ್ ವರ್ಕ್ ಮಾಡಿದ್ದೀನಿ. 23 ಮಾಡಿ ಪ್ರಭುಜಿ. ಹಾಗಾದ್ರೆ ನಿಜವಾದ ಪ್ರೇಯರ್ ಶುರುವಾಗೋದು 23 ಅಲ್ವಾ? ಹೌದು ಪ್ರಭುಜಿ. ಸೊ ಅದರಿಂದ 23ವರೆಗೂ ಗ್ರೌಂಡ್ ವರ್ಕ್ ಮಾಡಿ, ಗ್ರೌಂಡ್ ವರ್ಕ್ ಮತ್ತೆ ಇಂಟ್ರೊಡಕ್ಷನ್ ಮಾತ್ರ ಕೊಟ್ಟು ಈ 3 ಶ್ಲೋಕಗಳನ್ನು ಸಂದರ್ಭ ಏನು ಅಂತ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಸೊ 23ರಿಂದ ನಾವು ಮಾಡಬೇಕಿತ್ತು ಇವತ್ತು. ಸಾರಿ ಪ್ರಭುಜಿ. ಸೊ ಹಾಗಾದ್ರೆ ನೀವು ನೆಕ್ಸ್ಟ್ ವೀಕ್ 23ರಿಂದ ಮಾಡಿ ಪ್ರಭುಜಿ. ಸರಿ. ಸಾರಿ ಪ್ರಭುಜಿ. ಯಾರು ಹೇಳಲಿಲ್ಲ, ಎಲ್ರು ಕೇಳಿಸ್ಕೊತಾ ಇದಾರೆ. ಮತ್ತೊಮ್ಮೆ ನಾನು ಸುಮ್ಮನೆ ಎಲ್ರು ಕೇಳಿಸ್ಕೊತಾ ಇದಾರೆ, ಅವ್ರಿಗೂ ಇಂಟ್ರೆಸ್ಟ್ ಇದ್ರೆ ಕೇಳಿಸ್ಕೊಳ್ಳಿ ಅಂತ. ಇಲ್ಲ ಪ್ರಭುಜಿ, ಅದು 20, 21, 22 ಬರೇ ಅಷ್ಟು ನಾವ್ ಅದು ಏನು ಇಂಟ್ರಡಕ್ಷನ್ ಪಾರ್ಟ್ ಅಲ್ಲಿ ಓದಿದ್ದು ನೆನಪಾಯ್ತು ಪ್ರಭುಜಿ. ಬಟ್ ಅಷ್ಟು ನನಗೆ ಕಾನ್ಫಿಡೆಂಟ್ ಇರ್ಲಿಲ್ಲ, ಅದಕ್ಕೆ ಸುಮ್ಮನಾದೆ ನಾನು. ನೆನಪಾಯ್ತು ಪ್ರಭುಜಿ, 23 ಅಂತ ಹೇಳಿ ನೆನಪಾಯ್ತು ನನ್ಗೆ. ಓಕೆ. ಅಲ್ಲ, ಮತ್ತೊಮ್ಮೆ ಕೇಳಿಸ್ಕೊಳ್ಳೋದ್ರಲ್ಲಿ ಏನು ಒಳ್ಳೇದೇ, ಪರವಾಗಿಲ್ಲ. ಭಗವಂತನ ಬಗ್ಗೆ ಎಷ್ಟು ಸಾರಿ ಕೇಳಿಸ್ಕೊಳ್ಳೋದು ಏನ್ ತಪ್ಪಿಲ್ಲ. ಇನ್ನೂ ಒಳ್ಳೇದೇ. ಸರಿ, ಕೇಳಿಸ್ಕೊಳ್ಳೋಣ, ಅದ್ರಲ್ಲಿ ಏನ್ ಪ್ರಾಬ್ಲಮ್, ಸಮಸ್ಯೆ ಇಲ್ಲ. ನಾನು ನಿಮ್ಗೆ ನೀವು ಫಸ್ಟ್ ಇಂಟ್ರಡಕ್ಷನ್ ಎಲ್ಲ ಕೊಟ್ಟಿದ್ರಲ್ಲ ಅಷ್ಟ್ ಮಾತ್ರ ಅಂತ ಅನ್ಕೊಂಡೆ. ನೀವು ಇದು ಯಾವ್ದು ಶ್ಲೋಕಗಳನ್ನ ಸ್ಟಾರ್ಟ್ ಮಾಡಿಲ್ಲ ಅಂತ ನಾನು ಆತರ. 3 ಶ್ಲೋಕ ನೀವು ಮಧ್ಯದಲ್ಲಿ ಡ್ರಾಪ್ ಆಫ್ ಆಗಿದ್ರ ಲಾಸ್ಟ್ ಟೈಮ್. ಹೌದು. 3 ಶ್ಲೋಕ ಕವರ್ ಮಾಡಿದ್ ಅಂದ್ರೆ ಪೀಠಿಕೆ ಎಲ್ಲ ಹಾಕಿತ್ತು. ಈ 3 ಶ್ಲೋಕಗಳು ಕೂಡ ಪೀಠಿಕೆನೆ ಅಲ್ವಾ? ಹೌದೌದು. ಸೊ ಅದೇ ಪೀಠಿಕೆ ಎಲ್ಲ ಹಾಕಿ ಆಗಿತ್ತು. ಆಮೇಲೆ ಭಗವಂತನ ಇದು ಪೃಥು ಮಹಾರಾಜನ ಪ್ರಾರ್ಥನೆಗಳು ಪ್ರಾರಂಭವಾಗ್ತವೆ, ಅದನ್ನ ಶುರು ಮಾಡ್ಬೇಕಿತ್ತು. ಪೃಥು ಮಹಾರಾಜನ ಪ್ರಾರ್ಥನೆ ನಿಮ್ಮಿಂದನೇ ಶುರುವಾಗ್ಬೇಕು ಅಂತ ಭಗವಂತನ ಇಚ್ಛೆ ಇದೆ ಅನ್ಸುತ್ತೆ ಪ್ರಭುಜಿ. ಅದಕ್ಕೆ ನೆಕ್ಸ್ಟ್ ವೀಕ್ ನೀವೇ ಮಾಡ್ಬೇಕಾಗುತ್ತೆ. ಇಲ್ಲ, ನನಗಿಂತ ಚೆನ್ನಾಗಿ ನೀವೇ ತಗೋತೀರಾ, ಅದಕ್ಕೆ. ಇಲ್ಲ ಪ್ರಭುಜಿ, ಆತರ ಏನಿಲ್ಲ ಪ್ರಭುಜಿ, ನೀವು ಚೆನ್ನಾಗಿ ಮಾಡ್ತೀರಾ. ಶೀಲ ಪ್ರಭುಪಾದ್ ಕಿ ಜೈ. ಸೊ ಎಲ್ಲರೂ ಒಂದೊಂದು ಶ್ಲೋಕವನ್ನ ಹೇಳೋಣಂತೆ. ಇಲ್ಲ 11 ಶ್ಲೋಕಗಳಿದೆಯಲ್ಲ, ನಾನು ಶ್ಲೋಕ 20ರಿಂದ ಶುರು ಮಾಡ್ತೀನಿ. ಪ್ರಸ್ಥಾನಾಭಿಮುಖೋ ಅಪ್ಯೇನ ಮನುಗ್ರಹ ವಿಲಂಬಿತಃ ಪಶ್ಯನ್ ಪದ್ಮಫಲಾಶಾಕ್ಷೋ ನ ಪ್ರೇತಸ್ತೆ ಸುಹೃತ್ಸತಾಂ. ಪರಮಪ್ರಭು ಇನ್ನೇನು ಹೊರಡಲಿದ್ದನು, ಆದರೆ ಪೃಥು ಮಹಾರಾಜನ ನಡವಳಿಕೆಯಿಂದ ಅವನು ಎಷ್ಟು ಸುಪ್ರೀತನಾದನೆಂದರೆ ತತ್ಕ್ಷಣ ಹೊರಟು ಹೋಗಲಿಲ್ಲ. ತಾವರೆ ಎರಳುಗಳಂತಹ ಕಣ್ಣುಗಳಿಂದ ಪೃಥು ಮಹಾರಾಜನ ವರ್ತನೆಯನ್ನ ನೋಡಿ ಅವನು ಅಲ್ಲೇ ನಿಂತನು, ಏಕೆಂದರೆ ಅವನು ಯಾವಾಗ್ಲೂ ತನ್ನ ಭಕ್ತರ ಬಗೆಗೆ ವಿಶೇಷವಾದ ಒಲವು ಹೊಂದಿರುತ್ತಾನೆ. 21 ಓದಿ. ಯಾರಾದ್ರೂ ಫಾಸ್ಟ್ ಆಗಿ ಓದ್ಕೊಂಡು ಹೋಗ್ಬೇಡಿ. ಓದಿ ಮಾತಾಜಿ, ಯಾರಾದ್ರೂ ಓದ್ಬೋದು, ಓದಿ ಮಾತಾಜಿ. ಬ್ರಹ್ಮ ಸಂಹಿತೆ ರಾಗನ? ಇಲ್ಲ ಮಾತಾಜಿ, ಇದು ಮಾಮೂಲಿ ಕಾರ್ಪಣ್ಯ ದೋಷ ಅದ್ರ ತರ. ಸಾದಿರಾಜೋ ಇದೊಂದು ಹೇಳ್ಬಿಡ್ತೀನಿ ಹಾಗಾದ್ರೆ. ಇನ್ನೆಲ್ಲಾನು ಇದೇ ರಾಗದಲ್ಲಿ ಬರುತ್ತೆ. ಸಾದಿರಾಜೋ ರಚಿತಾಂಜಲಿರ್ ಹರಿಂ ವಿಲೋಕಿತಂ ನಾಶಕದಶ್ರುಲೋಚನಃ ನ ಕಿಂಚನೋ ವಾಚ ಸಬಾಷ್ಪ ವಿಕ್ಲವೋ ಹೃದೋಪಗುಹ್ಯಾಮುಮ ದಾದವಸ್ಥಿತಃ. ಆದಿರಾಜನಾದ ಪೃಥು ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು ಭಗವಂತನನ್ನು ಕಣ್ತುಂಬ ನೋಡಲಾಗದೆ ಹೋದನು. ದನಿಯುಡುಗಿ ಕೊರಳುಬ್ಬಿ ಬಂದು ಅವನನ್ನು ಸಂಬೋಧಿಸಿ ಮಾತನಾಡಲಾರದೆ ಹೋದನು. ಭಗವಂತನನ್ನು ತನ್ನ ಹೃದಯದಲ್ಲೇ ಗಾಢವಾಗಿ ಆಲಂಗಿಸಿಕೊಂಡು ಕೈ ಮುಗಿದುಕೊಂಡು ನಿಂತು ಬಿಟ್ಟನು. ಹರೇ ಕೃಷ್ಣ. ಓದಿ ಮತ್ತೆ ಗೀತಾ ಮತ್ತೆ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 22. ಅತಾವಮೃತ್ಯ ಶುಕ್ಲ ವಿಲೋಕಯನ್ ನ ತೃಪ್ತುದೃಗ್ಗೋಚರಮಾಹ ಪೂರುಷಂ ಪದಾಸ್ಪೃಶಂತ ಕ್ಷಿತಿಮಾಂಸ ಉನ್ನತೆ ವಿನ್ಯಸ್ತಹಸ್ತಾಗ್ರಹಮುರಂಗ ವಿದ್ವಶಃ. ಅನುವಾದ: ದೇವೋತ್ತಮ ಪರಮಪುರುಷನು ಸರ್ಪವೈರಿಯಾದ ಗರುಡನ ಹೆಗಲ ಮೇಲೆ ತನ್ನ ಕೈಯನ್ನೂರಿ ದಿವ್ಯಾಚರಣಾರವಿಂದಗಳು ಇನ್ನೇನು ನೆಲಕ್ಕೆ ತಗುಲುತ್ತವೋ ಎನ್ನುವಂತೆ ನಿಂತಿದ್ದನು. ಪೃಥು ಮಹಾರಾಜನು ಕಣ್ಣೀರನ್ನು ಒರೆಸಿಕೊಂಡು ಭಗವಂತನನ್ನು ನೋಡಲು ಪ್ರಯತ್ನಿಸಿದನು. ಆದರೆ ಎಷ್ಟು ನೋಡಿದರೂ ಅವನಿಗೆ ತೃಪ್ತಿಯಾದಂತೆ ತೋರಲಿಲ್ಲ. ಆಗ ಮಹಾರಾಜನು ಈ ರೀತಿಯಾಗಿ ಸ್ತೋತ್ರ ಮಾಡಿದನು. ಹರೇ ಕೃಷ್ಣ. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಓದಿ. ಪೃಥುರುವಾಚ ವರಾನ್ ವಿಭೋ ತದ್ವರದೇಶ್ವರಾದ್ಭುತಃ ಕಥಂ ವೃಣೀತೆ ಗುಣ ವಿಕ್ರಿಯಾತ್ಮನ ಏನಾರಕಾಣಾಮಪಿ ಸಂತಿ ದೇಹಿನಾಂ ತಾನೀಶ ಕೈವಲ್ಯ ಪತೆ ವೃಣೇನ ಚ. ನನ್ನ ಪ್ರಿಯ ಪ್ರಭುವೆ, ವರದಾಯಕರಾದ ದೇವತೆಗಳಲ್ಲಿ ನೀನು ಅಗ್ರಗಣ್ಯನು. ಆದ್ದರಿಂದ ಪ್ರಕೃತಿ ಗುಣಗಳಿಂದ ಭ್ರಮಿತರಾಗಿರುವ ಜೀವಿಗಳಿಗೋಸ್ಕರವಾಗಿರುವ ವರಗಳನ್ನು ಜ್ಞಾನಿಯಾದವನು ಏಕೆ ಕೇಳಬೇಕು? ಆ ಫಲಗಳು ತಮಗೆ ತಾವೇ ದೊರಕುತ್ತವೆ. ನರಕ ಸದೃಶ ಪರಿಸ್ಥಿತಿಗಳಲ್ಲಿ ನರಳುತ್ತಿರುವ ಜೀವಿಗಳಿಗೂ ಅವು ಲಭ್ಯವಾಗುತ್ತವೆ. ನನ್ನ ಪ್ರಿಯ ಪ್ರಭುವೆ, ನನ್ನನ್ನು ನಿನ್ನಲ್ಲಿ ಐಕ್ಯಗೊಳಿಸಿಕೊಳ್ಳುವ ವರವನ್ನು ಕೂಡ ನೀನು ಖಂಡಿತವಾಗಿ ನೀಡಬಲ್ಲೆ. ಆದರೆ ಅಂತಹ ವರವನ್ನು ಪಡೆಯಲು ನಾನು ಬಯಸುವುದಿಲ್ಲ. ಹರೇ ಕೃಷ್ಣ. ಓದಿ ಮತ್ತೆ ಪ್ರಭು.
ಶ್ಲೋಕ 24. ನ ಕಾಮಯೇನ ತದಪಹ್ಯಂ ವಿತ್ವಚ್ಚಿನ್ ನಯತ್ರ ಯುಷ್ಮಚ್ಚರಣಾಂಬುಜಾಸವ ಮಹತ್ತಮಾಮಂಥರ್ ಹೃದಯಾನ್ಮುಖಚ್ಯುತೋ ವಿದತ್ ಸ್ವಕರ್ಣಾಯುತಮೇಶಮೇವರ. ಅನುವಾದ: ನನ್ನ ಪ್ರಿಯ ಪ್ರಭುವೇ, ನಿನ್ನಲ್ಲಿ ಐಕ್ಯವಾಗುವ ವರವನ್ನು ಪಡೆಯಲು ನನಗೆ ಇಚ್ಛೆ ಇಲ್ಲ, ಏಕೆಂದರೆ ಅಲ್ಲಿ ನಿನ್ನ ಚರಣಾಂಬುಜದ ಅಮೃತ ಪಾನಕ್ಕೆ ಅವಕಾಶವಿಲ್ಲ. ನನಗೆ ಅಸಂಖ್ಯ ಕಿವಿಗಳನ್ನು ದಯಪಾಲಿಸು, ಅವುಗಳ ಮೂಲಕ ನಾನು ನಿನ್ನ ಶುದ್ಧ ಭಕ್ತರ ಬಾಯಿಂದ ಬರುವ ನಿನ್ನ ಚರಣ ಕಮಲಗಳ ಮಹಿಮೆಗಳನ್ನು ಆಲಿಸಿ ಸುಖಿಸಬಹುದು. ಹರೇ ಕೃಷ್ಣ. ನ ಉತ್ತಮ ಶ್ಲೋಕ ಮಹನ್ಮುಖಚ್ಯುತೋ ಭವತ್ಪದಾಂಬೋಜ ಸುಧಾಕಣಾನಿಲಃ ಸ್ಮೃತಿಂ ಪುನರ್ವಿಸ್ಮೃತ ತತ್ವವರ್ತ್ಮನಾಂ ಕುಯೋಗಿನಾಂ ನೋ ವಿತರತ್ಯಲಂಬರೈಃ. ನನ್ನ ಪ್ರಿಯ ಪ್ರಭುವೇ, ಮಹಾತ್ಮರು ಶ್ಲಾಘ್ಯವಾದ ಸ್ತುತಿಗಳಿಂದ ನಿನ್ನನ್ನು ಬಣ್ಣಿಸುತ್ತಾರೆ. ಆ ನಿನ್ನ ಚರಣ ಕಮಲಗಳ ವರ್ಣನೆಗಳು ಕೇಸರಿಯ ಕಣ್ಣುಗಳಿದ್ದ ಹಾಗೆ. ಮಹಾಭಕ್ತರ ಬಾಯಿಂದ ಹೊಮ್ಮಿದ ಅಲೌಕಿಕ ಕಂಪನಗಳು ನಿನ್ನ ದಿವ್ಯ ಚರಣ ಧೂಳಿಯ ಸುಗಂಧವನ್ನು ಹೊತ್ತು ತರುವುದರಿಂದ ವಿಸ್ಮೃತಿಯಲ್ಲಿದ್ದ ಜೀವಿಯು ಕ್ರಮೇಣ ನಿನ್ನೊಂದಿಗೆ ಹೊಂದಿರುವ ನಿನ್ನ ಸಂಬಂಧವನ್ನು ಸ್ಮರಣೆಗೆ ತಂದುಕೊಳ್ಳುತ್ತಾನೆ. ಆ ಪ್ರಕಾರವಾಗಿ ಭಕ್ತರು ಜೀವನದ ಮೌಲ್ಯವನ್ನು ಕುರಿತು ವಿಹಿತವಾದ ನಿರ್ಣಯಕ್ಕೆ ಬರುತ್ತಾರೆ. ಆದ್ದರಿಂದ ನನ್ನ ಪ್ರೀತಿಯ ಪ್ರಭುವೇ, ನಿನ್ನ ಶುದ್ಧ ಭಕ್ತರ ಬಾಯಿಂದ ಮೂಡಿ ಬರುವ ನಿನ್ನ ಮಹಿಮೆಗಳನ್ನು ಆಲಿಸುವ ಅವಕಾಶದ ಹೊರತು ಬೇರೆ ಯಾವ ವರವೂ ನನಗೆ ಬೇಡ. ಓದಿ ಮಾತಾಜಿ. ಯಶಾ ಶಿವಂ ಸುರ್ಷವ ಆರ್ಯ ಸಂಗಮೇ ಯದೃಚ್ಛಯಾ ಚೋಪಶೃಣೋತಿ ತೇ ಸಕೃತ್ ಕಥಂ ಗುಣಜ್ಞೋ ವಿರಮೇದ್ವಿನಾ ಪಶುಂ ಶ್ರಿಯ ಪ್ರವರ್ವೇ ಗುಣ ಸಂಗ್ರಹೇ ಚಯ. ಅನುವಾದ: ಮಹಾಮಹಿಮನಾದ ಶುದ್ಧ ಭಕ್ತರ ಸಂಘದಲ್ಲಿದ್ದು ಒಬ್ಬನು ನಿನ್ನ ಮಹಿಮಾ ವರ್ಣನೆಯನ್ನು ಒಂದೇ ಒಂದು ಸಾರಿ ಆಲಿಸಿದರೂ ಸಾಕು. ಕೇವಲ ಪಶುವಾಗಿರದ ಪಕ್ಷದಲ್ಲಿ ಅವನು ಭಕ್ತರ ಸಂಘವನ್ನು ಎಂದಿಗೂ ಬಿಡುವುದಿಲ್ಲ, ಏಕೆಂದರೆ ಬುದ್ಧಿವಂತನಾದ ಯಾವನೂ ಅವರ ಸಹವಾಸವನ್ನು ತೊರೆಯುವಷ್ಟು ತಿಳಿಗೇಡಿಯಾಗುವುದಿಲ್ಲ. ನಿನ್ನ ಮಹಿಮೆಗಳನ್ನು ಬಣ್ಣಿಸುವುದರ ಮತ್ತು ಆಲಿಸುವುದರ ಪರಿಪೂರ್ಣತೆಯನ್ನು ಮಹಾಲಕ್ಷ್ಮಿಯು ಒಪ್ಪಿಕೊಂಡಿದ್ದಾಳೆ. ಆಕೆಯು ನಿನ್ನ ಅನಂತ ಲೀಲೆಗಳ ದಿವ್ಯ ಮಹಿಮೆಗಳ ವರ್ಣನೆಯನ್ನು ಕೇಳಲು ಬಯಸಿದಳು. ಶ್ಲೋಕ 27 ಓದ್ತೀರಾ ಯಾರಾದ್ರೂ? ಓದ್ಲಾ ಮಾತಾಜಿ? ಓದಿ ಮಾತಾಜಿ. ಅತಾ ಭಜೇತ್ವಾ ಕಿಲ ಪುರುಷೋತ್ತಮಂ ಗುಣಾಲಯಂ ಪದ್ಮಕರೇವಲಾಲಸಃ ಅಪ್ಯಾವಯೋನೇಕ ಪತಿಸೃದುಕಲಿ ನ ಸ್ಯಾತ್ಕೃತ್ವ ಚರಣೈಕತಾನಯೋಃ. ಅನುವಾದ: ಆದ್ದರಿಂದ ಕೈಯಲ್ಲಿ ಕಮಲವನ್ನು ಹಿಡಿದ ಮಹಾಲಕ್ಷ್ಮಿಯು ಹೇಗೆ ಸೇವೆ ಮಾಡುತ್ತಿರುವಳು, ಹಾಗೆಯೇ ನಾನು ದೇವೋತ್ತಮ ಪರಮ ಪುರುಷನಾದ ಸಕಲ ದಿವ್ಯ ಗುಣಾಲಯನಾದ ಅಖಿಲ ಪುರುಷೋತ್ತಮನ ಪಾದಕಮಲಗಳ ಸೇವೆಯಲ್ಲಿ ನಿರತನಾಗಿರಲು ಬಯಸುತ್ತೇನೆ. ಹೀಗೆ ಏಕಾಗ್ರತೆಯಿಂದ ಒಂದೇ ಕರ್ತವ್ಯದಲ್ಲಿ ತೊಡಗಿರುವ ಮಹಾಲಕ್ಷ್ಮಿಗೂ ನನಗೂ ಕಲಹವೇ ಉಂಟಾಗಬಹುದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 28 ಓದ್ತೀರಾ ಯಾರಾದ್ರೂ? ಹರೇ ಕೃಷ್ಣ ಮಾತಾಜಿ. ಜಗಜ್ಜನನ್ಯಾಂ ಜಗದೀಶ ವೈಶಸಂ ಸ್ಯಾದೇವ ಉತ್ಕರ್ಮಣಿ ನಃ ಸಮೀಹಿತಂ ಕರೋಪಿ ಪಲ್ಗ್ವ ದೀನವತ್ಸಲಃ ಸ್ವವಿಧ ವಿಷ್ಣೈರ್ ಅಭಿರತಸ್ಯ ಕಿಂ ತಯಾ. ಅನುವಾದ: ನನ್ನ ಪ್ರಿಯ ಜಗದೀಶ್ವರನೇ, ಲಕ್ಷ್ಮಿಯು ವಿಶ್ವಜನನಿಯಾಗಿದ್ದಾಳೆ. ಆದರೂ ಆಕೆಯು ನಿರ್ವಹಿಸುತ್ತಿರುವ ಸೇವಾ ಕಾರ್ಯದಲ್ಲಿ ಮಧ್ಯ ಪ್ರವೇಶ ಮಾಡಿ ಅವಳು ಅಷ್ಟರ ಮಟ್ಟಿಗೆ ಆಸಕ್ತಿಗಳಾಗಿರುವ ಅದೇ ನೆಲೆಯಲ್ಲಿಯೇ ನಾನು ವರ್ತಿಸಿದರೆ ನನ್ನ ಮೇಲೆ ಕೋಪಗೊಳ್ಳಬಹುದು. ಆದರೂ ಹಾಗೇನಾದರೂ ತಪ್ಪು ಅಭಿಪ್ರಾಯ ಉಂಟಾದ ಸಂದರ್ಭದಲ್ಲಿ ಪ್ರಭುವೇ, ನೀನು ನನ್ನ ಪರವಾಗಿ ನಿಲ್ಲುತ್ತೀಯೆ ಎಂದು ಆಶಿಸುತ್ತೇನೆ, ಏಕೆಂದರೆ ನೀನು ದೀನವತ್ಸಲನು. ನಿನಗೆ ಸಲ್ಲಿಸಿದ ಅತ್ಯಲ್ಪ ಸೇವೆಯನ್ನು ಬಹುದೊಡ್ಡದೆಂಬಂತೆ ಸ್ವೀಕರಿಸುವೆ. ಆದ್ದರಿಂದ ಲಕ್ಷ್ಮೀ ದೇವಿಯು ಕುಪಿತಳಾದರೂ ನಿನಗೆ ಯಾವ ಹಾನಿಯೂ ಇಲ್ಲ. ಸ್ವಯಂ ಪೂರ್ಣನಾದ ನಿನಗೆ ಅವಳಿಂದ ಏನೂ ಆಗಬೇಕಾಗಿಲ್ಲವಷ್ಟೇ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. 29 ಶ್ಲೋಕ ಓದ್ತೀರಾ?
ಭಜಂತ್ಯತಾತ್ವಾಮತ ಏವ ಸಾಧವೋ ಯುಧಸ್ತಮಾಯಾ ಗುಣ ವಿಭ್ರಮೋದಯಂ ಭವತ್ಪದಾನು ಸ್ಮರಣಾದೃತೆ ಸತಾಂ ನಿಮಿತ್ತ ಮನ್ಯದ್ ಭಗವನ್ನ ವಿದ್ಮಹೇ. ಸದಾ ಮುಕ್ತರಾದ ಮಹಾನ್ ಸಾಧು ಸತ್ಪುರುಷರು ನಿನ್ನ ಭಕ್ತಿ ಸೇವೆಯನ್ನು ಕೈಗೊಳ್ಳುವರು, ಏಕೆಂದರೆ ಪ್ರಾಪಂಚಿಕ ಮಾಯೆಗಳಿಂದ ಬಿಡುಗಡೆ ಹೊಂದುವುದು ಭಕ್ತಿ ಸೇವೆಯಿಂದ ಮಾತ್ರವೇ ಸಾಧ್ಯ. ಓ ಪ್ರಭುವೆ, ಅಂತಹ ಮುಕ್ತಾತ್ಮರು ಸದಾ ನಿನ್ನ ಪಾದ ಕಮಲಗಳನ್ನು ಧ್ಯಾನಿಸುತ್ತಿದ್ದ ಹೊರತು ನಿನ್ನ ಪಾದಗಳಲ್ಲಿ ಆಶ್ರಯ ಪಡೆಯಲು ಬೇರೆ ಕಾರಣವಿಲ್ಲ. ಶ್ಲೋಕ 30. ಮನ್ಯೇ ಗಿರಂ ಜಗತಾಂ ವರಂ ವೃಣೀಷ್ವೇತಿ ಭಜತಾ ಮಾತಯತ್ ವಾಚಾನುತಂತ್ಯಾತ್ ಯದಿ ತೇ ಜನೋಸಿತ ಕಥಂ ಪುನಃ ಕರ್ಮ ಕರೋತಿ ಮೋಹಿತ. ಅನುವಾದ: ನನ್ನ ಪ್ರಿಯ ಪ್ರಭುವೆ, ನಿನ್ನ ಶುದ್ಧ ಭಕ್ತನಿಗೆ ಏನು ಹೇಳಿದೆಯೋ ಅದು ಖಂಡಿತವಾಗಿಯೂ ದಿಗ್ಭ್ರಮೆಗೊಳಿಸುತ್ತದೆ. ವೇದಗಳಲ್ಲಿ ನೀನು ತೋರಿಸಿರುವ ಆಕರ್ಷಣೆಗಳು ಶುದ್ಧ ಭಕ್ತರಿಗೆ ಖಂಡಿತವಾಗಿಯೂ ಒಪ್ಪಿಗೆಯಾಗುವಂತಹವಲ್ಲ. ಜನಸಾಮಾನ್ಯರು ವೇದಗಳಲ್ಲಿ ಬರುವ ಮಧುರವಾದ ಮಾತುಗಳಿಗೆ ಕಟ್ಟುಬಿದ್ದು ಫಲಗಳಿಂದ ಮೋಹಿತರಾಗಿ ಮತ್ತೆ ಮತ್ತೆ ಕಾಮ್ಯಕರ್ಮಗಳಲ್ಲಿ ತೊಡಗುತ್ತಾರೆ. ಹರೇ ಕೃಷ್ಣ. ಮಾತಾಡಿ ಕೊನೆ ಶ್ಲೋಕ ಯಾರು ಓದ್ತೀರಾ? ಯಾರಾದ್ರೂ? ಹರೇ ಕೃಷ್ಣ. ಓದಿ ಮಾತಾಡಿ. ತನ್ಮಯಾಯಾತ ಜನ ಈಶ ಖಂಡಿತೋ ಯದನ್ಯದಾಶಾಸ್ತರುತಾತ್ಮನೋ ಬುಧಃ ಯಥಾಚರೇತ್ ಬಾಲಹಿತಂ ಪಿತಾ ಸ್ವಯಂ ತಥಾ ತ್ವಮೇವಾರ್ಹಸಿ ನಾ ಸಂಹಿತುಂ. ನನ್ನ ಪ್ರಭುವೆ, ನಿನ್ನ ಮಾಯಾಶಕ್ತಿಯಿಂದಾಗಿ ಈ ಜಗತ್ತಿನ ಜೀವಿಗಳೆಲ್ಲರೂ ತಮ್ಮ ಸ್ವರೂಪ ಸ್ಥಿತಿಯನ್ನು ಮರೆತಿದ್ದಾರೆ. ಅಜ್ಞಾನದಿಂದ ಅವರು ಯಾವಾಗಲೂ ಸಮಾಜ, ಸ್ನೇಹ, ಪ್ರೇಮ ಮೊದಲಾದ ರೂಪಗಳಲ್ಲಿ ಲೌಕಿಕ ಸುಖವನ್ನು ಬಯಸುತ್ತಾರೆ. ಆದ್ದರಿಂದ ಏನಾದರೂ ಲೌಕಿಕ ಪ್ರಯೋಜನವನ್ನು ವರವಾಗಿ ಪಡೆದುಕೊಳ್ಳಬೇಕೆಂದು ದಯವಿಟ್ಟು ನನಗೆ ಹೇಳಬೇಡ. ಮಗನು ಕೇಳದೆಯೇ ತಂದೆಯು ಅವನಿಗೆ ಹಿತಕರವಾದುದೆಲ್ಲವನ್ನು ಮಾಡುವ ಹಾಗೆ ನನಗೆ ಅತ್ಯುತ್ತಮವೆಂದು ನೀನು ಏನನ್ನು ಭಾವಿಸುವೆಯೋ ಅದನ್ನು ಅನುಗ್ರಹಿಸು. ಹರೇ ಕೃಷ್ಣ. ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಋತು ಮಹಾರಾಜ ಪ್ರಾರ್ಥನೆಗಳು ಮುಗಿಯುತ್ತೆ 3 ಶ್ಲೋಕಕ್ಕೆ. ಶಿಲ ಪ್ರಭುಪಾದ್ ಕಿ ಜೈ, ಶಿಲ ಗುರುದೇವ್ ಕಿ ಜೈ, ಇಲ್ಲಿ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದಿಗೆ ಕಿ ಜೈ. ವಾಂಛಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಬೇವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ. ಹರೇ ಕೃಷ್ಣ. ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಶಶಿಕುಮಾರ್ ಪ್ರಭುಜಿ ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮುಂದಿನ ವಾರ ಋತು ಮಹಾರಾಜರ ಪ್ರಾರ್ಥನೆಗಳೊಂದಿಗೆ ನಾವು ಮತ್ತೆ ಸೇರೋಣಂತೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಕೃಷ್ಣನ ನಾಮಸ್ಮರಣೆ ಮಾಡ್ತಾರೆ. ಒಂದು ಕ್ಷಣ